ಬಂದಂಥ ಗಣ್ಯ ಅತಿಥಿಗಳನ್ನು ನಮ್ಮೊಂದಿಗೆ ಸ್ವಾಗತಿಸಲಿದ್ದಾರೆ. ಈ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕು ಇದರ ಸಮಿತಿಯ ಅಧ್ಯಕ್ಷರಾದ ನಾಗೇಂದ್ರ ಪ್ರಸಾದ್ ರವರು ಬಂದಂಥ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ. ಶ್ರೀಯುತ ಯಾದವ ಕೊಣಾಜೆ ಇವರ ನೇತೃತ್ವದ ಸಮಿತಿಯ ಸದಸ್ಯರ ಸಹಾಯಾರ್ಥದಿಂದ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವ ಬಡ ಮಕ್ಕಳ ಶಿಕ್ಷಣ ಮತ್ತು ಅಭಿವೃದ್ಧಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ರಚನೆಯಾಗಿದ್ದು, ಇವತ್ತು ನಾವು ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಎಲ್ಲರನ್ನು ಸ್ವಾಗತಿಸುತ್ತೇನೆ. ಹಾಗೆ ಇವತ್ತು ಕಾರ್ಯಕ್ರಮ ಆಗಮಿಸಿರುವ ಶ್ರೀಮತಿ ರೆಹನಾ CRP ಕ್ಷೇತ್ರ ಶಿಕ್ಷಣಾಧಿಕಾರಿ ಇವರಿಗೆ ಶ್ರೀಮತಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಶ್ರೀಮತಿ ರೆಹನಾ ಇವರನ್ನ ಶ್ರೀಮತಿ ರೇಖಾ ಇವರು ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀ ಮುತ್ತಪ್ಪಡಿ ಅಭಿವೃದ್ಧಿ ಅಧಿಕಾರಿ ಇವರಿಗೆ ಶ್ರೀಯುತ ಮುತ್ತಪ್ಪಡಿ ಅಭಿವೃದ್ಧಿ ಅಧಿಕಾರಿ ಇವರಿಗೆ ಈ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಯಾದವ ಕೊಣಾಜೆ ಇವರು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಡಾಕ್ಟರ್ M ಪುರುಷೋತ್ತಮ ಗೌಡ ಗ್ರಂಥಪಾಲಕರು ಮಂಗಳೂರು ಇವರಿಗೆ ಡಾಕ್ಟರ್ M ಪುರುಷೋತ್ತಮ ಗೌಡ ಇವರನ್ನ ಕಿರಣ್ ರಾಜ್ ಸಮಿತಿ ಸದಸ್ಯರು ಇವರು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಲೆಯ ಮೂಲಕ ಸ್ವಾಗತಿಸಬೇಕು. ಶ್ರೀಮತಿ ಚಂದ್ರಿಕಾ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಟರಗುಳಿ ಇವರಿಗೆ ಶ್ರೀಮತಿ ಚಂದ್ರಿಕಾ ಮೇಡಮ್ ಇವರನ್ನ ನಾಗವೇಣಿ ಸಮಿತಿ ಸದಸ್ಯರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಚಂದ್ರಶೇಖರ್ CH ಅಧ್ಯಾಪಕರು ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇವರಿಗೆ ಶ್ರೀಯುತ ಚಂದ್ರಶೇಖರ್ CH ಅಧ್ಯಾಪಕರು ಇವರನ್ನ ಅಶ್ವಥ್ ಕುಮಾರ್ ಸಮಿತಿ ಸದಸ್ಯರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀಯುತ ದಯಾನಂದ ಮುಖ್ಯೋಪಾಧ್ಯಾಯರು ಸರ್ಕಾರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಸೆಗೋಳಿ ಇವರಿಗೆ ಶ್ರೀಯುತ ದಯಾನಂದ ಸರ್ ಇವರನ್ನ ಗಣೇಶ್ B ಸಮಿತಿ ಸದಸ್ಯರು ಇವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಇವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನು ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಸವಿತಾ ಮತ್ತು ಶ್ರೀಮತಿ ಶ್ರುತಿ ಇವರಿಂದ ಪ್ರಾರ್ಥನೆ. ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ, ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪ್ರಿತ, ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ, ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ, ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಕಾರ್ಯಕ್ರಮ ಉದ್ಘಾಟನೆ ಬಂದಂತ ಎಲ್ಲ ಅತಿಥಿ ಗಣ್ಯರಿಂದ ಈ ಕಾರ್ಯಕ್ರಮವನ್ನ ಅಂಬೇಡ್ಕರ್ ಭಾವಚಿತ್ರಕ್ಕೆ ದೀಪೋಜ್ವಲನೆ ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಮುತ್ತಪ್ಪ ಅಭಿವೃದ್ಧಿ ಅಧಿಕಾರಿ ಇವರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ದೀಪೋಜ್ವಲನೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವು ಅಧಿಕೃತವಾಗಿ ಚಾಲನೆಯನ್ನು ಮಾಡಲಿಕ್ಕಿದ್ದಾರೆ. ಎಲ್ಲ ಅತಿಥಿ ಗಣ್ಯರ ಮಧ್ಯೆ ಈ ಒಂದು ಕಾರ್ಯಕ್ರಮವು ಅಧಿಕೃತವಾಗಿ ಚಾಲನೆಗೊಳ್ತಾ ಇದೆ. ಬಂದಂತ ಎಲ್ಲ ಗಣ್ಯ ಅತಿಥಿಗಳಿಂದ
ಈ ಊರಿನ ನಾಗರಿಕರು ಹಾಗೆ ಎಲ್ಲ ಬಂದಂತ ನಾಗರಿಕರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕು. ಶ್ರೀಯುತ ಯಾದವ ಕೊನಾಜೆ ಇವರು ಪ್ರಾಸ್ತಾವಿಕವಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ನಾವೊಂದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವ ಬಡ ಮಕ್ಕಳ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ಒಂದು ಸಮಿತಿ ಮಾಡಬೇಕಂತ ತುಂಬ 5-6 ತಿಂಗಳಿಂದ ಹಿಂದೆ ಪ್ರಯತ್ನ ಮಾಡ್ತಿದ್ದು, ಅದು ಈಗ ಈ ಸಮಿತಿಯನ್ನು ಮಾಡಲು ಇಷ್ಟು ಸಮಯದಲ್ಲಿ ನಮಗೆ ಬೇಕಿತ್ತು. ಇದರ ಉದ್ದೇಶ ಏನೆಂದರೆ, ಮಕ್ಕಳು ಎಲ್ಲರೂ ಒಂದೇ, ಆದರೆ ಆ ಬಡವರಿದ್ದಾರಲ್ಲ ಅದು ದೊಡ್ಡ ಮನಸ್ಸು. ಎಲ್ಲರಿಗೆ ಶಿಕ್ಷಣ ಬೇಕಂತ ಈ ಸಮಿತಿಯನ್ನು ನಾವು ಎಲ್ಲ ಸದಸ್ಯರ, ಈ ಸಮಿತಿಯಲ್ಲಿರುವ ಎಲ್ಲ ಸದಸ್ಯರ ಸಹಾಯಾರ್ಥದಿಂದ ನಾವು ಈ ಸಮಿತಿಯನ್ನು ಮಾಡಿರ್ತೇವೆ. ಆದರೂ ಈ ಸಮಿತಿಗೆ ಒಂದು ಹೆಸರು ಇಡಬೇಕಂತ ತುಂಬ ಆಲೋಚನೆ ಮಾಡಿ ಅದನ್ನು ಯಾವ ರೀತಿ ಸಮಿತಿಗೆ ಒಂದು ಹೆಸರು ಇಡಬೇಕಂತ ನೆನಪಿಸುತ್ತಾ ಅದು ಕೊನೆಗೆ ಆಗುವಾಗ ನಾವೊಂದು ಹೆಸರು ನಿರ್ಧಾರ ಮಾಡಿದೆವು. ಏನಂತ ಹೇಳಿದರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕು ಅಂತ. ಈ ಉಳ್ಳಾಲ ತಾಲೂಕು ಏಕೆ ತೆಗೆದಂದರೆ, ನಾವು ಇದು ನನ್ನ ನೇತೃತ್ವದಲ್ಲಿ ನಾವು ಬೇರೆ DSS ನಮ್ಮ ಸಂಘಟನೆ ಉಂಟು, ಅದನ್ನು ಸಹ ನಾವು ಅದರಲ್ಲಿ ಕೆಲವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾವು ಇಷ್ಟ ತನಕ 9 ಕಾರ್ಯಕ್ರಮ ಅದರ ಸನ್ಮುಖದಲ್ಲಿ. ಆದರೆ ಈಗ ಇದು 10ನೇ ನಮ್ಮ ಕಾರ್ಯಕ್ರಮ ಸಮಿತಿ ಇದು. ಏಕೆಂದರೆ ಈ ಸಮಿತಿಯಲ್ಲಿ ನಾವು ಎಲ್ಲ ಧರ್ಮದವರನ್ನು ನಾವು ಒಗ್ಗಟ್ಟಿನಿಂದ ತೆಗೆದುಕೊಂಡು ಈ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಈ ಸಮಿತಿಯಲ್ಲಿ ಈಗಾಗಲೇ ನಾವು ಕನಿಷ್ಠ ಈಗ 60 ಸದಸ್ಯರು ಇದ್ದಾರೆ. ಆದರೂ ನಾವು ಈ ಸಮಿತಿಯಲ್ಲಿ ಈಗ ನಾವು 24 ಸದಸ್ಯರನ್ನು ಸದಸ್ಯರಾಗಿ ನೇಮಕ ಮಾಡಿದ್ದೇವೆ. ಆ ನೇಮಕ ಮಾಡಿದಲ್ಲಿ ನಾವು 4 ಸದಸ್ಯರನ್ನು ಪದಾಧಿಕಾರಿಯಾಗಿ ನೇಮಕ ಮಾಡಿದ್ದೇವೆ. ಈಗ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಸಾಧಾರಣ ನಮಗೆ 43 ಶಾಲೆಗಳು ಬರ್ತದೆ, ಹಿರಿಯ ಮತ್ತು ಕಿರಿಯ ಇದು 2 ಸೇರಿ. ಈ 43 ಶಾಲೆಗಳಲ್ಲಿ ನಾವು ಅದನ್ನು ಹೇಗೆ ಕೊಂಡೋಗಿದ್ದೇವೆ ಅಂತ ಗೊತ್ತಾ, ಈಗ ಕೋಟೆಕಾರಿ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗೆ ನಾವು 1 ದಿವಸ ಅಥವಾ 1 ವರ್ಷ ಹೀಗೆ. ಈಗ ದ್ಯಾರ್ಲಾಟೆ ಕಡೆಗೆ ಬರುವ ಇದಕ್ಕೆ ನಾವು ಒಂದೊಂದು ಕಮಿಟಿ ಈಗ ವರ್ಷಕ್ಕೆ ಮಾತ್ರ. ಆದರೆ ಸಮಿತಿಯಲ್ಲಿ ಯಾವುದೇ ಕಮಿಟಿ ಬರೋದಿಲ್ಲ, ಶಾಲೆಗಾಗಿ ಮಾತ್ರ ನಾವು ಇದಕ್ಕಾಗಿ ಮಾಡಿದ್ದೇವೆ. ಹಾಗೆ ಈ ಸಮಿತಿಯಲ್ಲಿ ನಮ್ಮ ಸದಸ್ಯರು ಎಲ್ಲರೂ ತುಂಬ ಸಹಕಾರ ಎಲ್ಲ ಕೊಟ್ಟಿದ್ದಾರೆ, ಇನ್ನು ಮುಂದೆ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಉಂಟು. ಹಾಗೆ ಈಗ 60 ಸದಸ್ಯರಲ್ಲಿ ಇನ್ನೂ ಕೂಡ ನಾವು ಕನಿಷ್ಠ 500 ಮಂದಿ ಆದರೂ ಈ ಸಮಿತಿಯಲ್ಲಿ ನಾವು ಸದಸ್ಯರನ್ನು ಮಾಡಬೇಕಂತ ಉದ್ದೇಶವನ್ನು ಇಟ್ಟಿದ್ದೇವೆ. ಈ ವರ್ಷ ಈ ಸಮಿತಿಯನ್ನು ನಾವು ರಿಜಿಸ್ಟರ್ ಮಾಡೋದಿಲ್ಲ. ಯಾಕೆಂದರೆ ಈಗಾಗಲೇ
ಅರ್ಧ ವಾರ್ಷಿಕ ಅವಧಿ ಮುಗಿದಿದೆ. ಪದಾಧಿಕಾರಿಗಳಿಗೆ ಪೂರ್ಣ ಅವಧಿ ಸಿಗುವುದಿಲ್ಲ. ಹಾಗಾಗಿ ಮುಂದಿನ ವರ್ಷ ನಾವು ಈ ಸಮಿತಿಯನ್ನು ರಿಜಿಸ್ಟ್ರೇಟ್ ಮಾಡ್ತೇವೆ. ಆಗ ಮಾಡುವಾಗ ಪದಾಧಿಕಾರಿಗಳು ಅನ್ನು ನಾವು ಹೆಚ್ಚು ಮಾಡ್ತೇವೆ ಇದರಲ್ಲಿ, ಏಕೆಂದರೆ ನಮಗೆ ಬ್ಯಾಂಕ್ ಖಾತೆ ಅದನ್ನೆಲ್ಲ ಮಾಡಬೇಕಾಗ್ತದೆ. ಅದಲ್ಲದೆ ಈಗ ನಾವು ಮುಂಚೆ ನಾವು ಮಾಡುವಾಗ ಮೊದಲಿಗೆ ನಮ್ಮ ಸಂಘಟನೆಯಿಂದ ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ಯಾವುದಾದ್ರೂ ಒಂದು ಶಾಲೆಯನ್ನು ನಾವು ತೆಗೆದುಕೊಳ್ತಿದ್ದೆವು. 1ರಿಂದ 3 ಆಯಿತು, 3ರಿಂದ 10 ಆಯಿತು, 10ರಿಂದ 15 ಶಾಲೆಗೆ ನಾವು ಇದು ಸಹ ಮಾಡಿದ್ದೇವೆ. ಈಗ ನಾವು 43 ಶಾಲೆ ಅಂದರೆ ತುಂಬ ಕಷ್ಟ ಇದ್ದರೂ ಸಹ ನಮ್ಮ ಸದಸ್ಯರು ಹೊಂದಾಣಿಕೆಯಲ್ಲಿ ಕೊಂಡೋಗ್ತಾರೆ. ಇನ್ನು ಮುಂದಕ್ಕೆ ನಾವು 2 ಶಾಲೆ ಅಥವಾ 1 ಶಾಲೆ ಆದರೂ ಈ ಸಮಿತಿಯ ಮೂಲಕ ದತ್ತು ತೆಗೆದು ನಡೆಸುವಂಥ ಕಾರ್ಯಕ್ರಮ ನಾವು ಮಾಡ್ತೇವೆ. ಈಗ ಎಲ್ಲ ನಮ್ಮ ಇಲಾಖೆಯವರಿಗೆ ಗೊತ್ತು, ನಮ್ಮ ಹೆಸರು ಎಲ್ಲರಿಗೆ ನಾವು ಹೇಳ್ಬೇಕಂತಿಲ್ಲ, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಹ ಗೊತ್ತು. ಹೆಚ್ಚಾಗಿ ಯಾದವ್ ಅಂತ ಹೆಸರು ಹೇಳಿದರೆ ಇಡೀ ಕೊಣಾಜೆ ಗ್ರಾಮದವರಿಗೆ ಎಲ್ಲರಿಗೂ ಗೊತ್ತು. ಏಕೆ ಗೊತ್ತಂದರೆ ನಾವು ಮಾಡುವ ಕೆಲಸ ಒಂದು ನಿಯತ್ತಾಗಿರಬೇಕು. ಆ ನಿಯತ್ತು ನಮ್ಮನ್ನು ಎಲ್ಲಿ ಕೊಂಡೋಗ್ತದೆ ಅಂತ ಹೇಳಿದರೆ ನಮಗೆ ಅನಿಸಲಿಕ್ಕೆ ಆಗುವುದಿಲ್ಲ. ಕೆಲವು ಕೆಲಸಗಳು ತುಂಬ ಕಷ್ಟ ಇರ್ತದೆ, ನಾವು ಕಷ್ಟ ಅಂತ ಹೇಳಿ ಅದನ್ನು ಮಾಡದೇ ಇರಲಿಕ್ಕೆ ಆಗುವುದಿಲ್ಲ. ಕಷ್ಟ ಇಲ್ಲದ ಕೆಲಸ ಯಾವುದಿಲ್ಲ. ನಮ್ಮ ಶ್ರಮ, ಶ್ರದ್ಧೆ, ಹೊಂದಾಣಿಕೆ, ಸಹಕಾರ, ಸಲಹೆ ಎಲ್ಲ ಸಿಕ್ಕಿದ ಕೂಡಲೇ ನಾವು ಈಗ ಒಂದು ಕಾರ್ಯಕ್ರಮವನ್ನು ಮಾಡಲು ಸಾಧ್ಯ. ಈ ಕಾರ್ಯಕ್ರಮ ಮಾಡುವಾಗ ನಮ್ಮ ಗ್ರಂಥಾಲಯದ ಸಿಬ್ಬಂದಿಗಳು ಆಗಿರುವ ಅತಿ ಹೆಚ್ಚು ಸಿಬ್ಬಂದಿಗಳು ಗ್ರಂಥಾಲಯದ ಸಿಬ್ಬಂದಿಗಳು, 11 ಮಂದಿ ಗ್ರಂಥಾಲಯದ ಸಿಬ್ಬಂದಿಗಳು. ಹಾಗೆ ಕಾರ್ಯ ಅಭ್ಯಂತರ ಇಲಾಖೆಯಿಂದ ಹೊಂದಾಣಿಕೆ ಕೊಟ್ಟಿದ್ದಾರೆ, ಹಾಗೂ ಮೆಸ್ಕಾಂ ಇಲಾಖೆಯಿಂದ ಕೊಟ್ಟಿದ್ದಾರೆ, ಹಾಗೂ KSRP ಇಲಾಖೆಯಿಂದ ಅವರು ಕೂಡ ಸದಸ್ಯರಾಗಿದ್ದಾರೆ. ಅದಲ್ಲದೆ ನಾವು ಈ ಸಮಿತಿ ಸದಸ್ಯರು ಆಗಬೇಕಾದ್ರೆ ನಾವು 3 ತಿಂಗಳ ಮುಂಚೆ ಅವರಿಗೆ ನಮ್ಮ ನಿಯಮವನ್ನು ಅವರಿಗೆ ಮೊಬೈಲ್ ಕರೆ ಮೂಲಕ ಮತ್ತು ಪತ್ರದ ಮೂಲಕ ಕಳಿಸಿದ್ದೆವು. ಕಳಿಸಿದ ಮೇಲೆ ನಾವು ಕನಿಷ್ಠ ಒಂದು 5 ಜನ ಸೇರಿ ಒಂದು 2-3 ಮೀಟಿಂಗ್ ಮಾಡಿ ಆದ ಮೇಲೆ ಕೊನೆಗೆ 2 ತಾರೀಕಿನಂದು ನಾವು ಪದಾಧಿಕಾರಿಯ ಮೀಟಿಂಗ್ ಸಹ ಈ ಸಮಿತಿ ಉದ್ಘಾಟನೆ ಕಾರ್ಯಕ್ರಮದ ಬಗ್ಗೆ ಸಹ ಆ 2 ತಾರೀಕು ಸಭೆಯಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ ಇನ್ನು ಮುಂದೆ ಬರುವುದು, ಈಗ ನೆಕ್ಸ್ಟ್ ಬರೋದು ಮಕ್ಕಳ ದಿನಾಚರಣೆ. ಮಕ್ಕಳ ದಿನಾಚರಣೆ ಮುಂಚಿತವಾಗಿ ನಮ್ಮ ಈ ಸಮಿತಿ ಉದ್ಘಾಟನೆ ಆಗಬೇಕಂತ ನಾವು ತುಂಬ ಪ್ರಯತ್ನ ಪಟ್ಟಿರುವುದರಿಂದ ಈ ಸಮಿತಿ ಉದ್ಘಾಟನೆ ಈ 8 ತಾರೀಕಿಗಾಯಿತು. ಹಾಗಾಗಿ ಇನ್ನು ಮುಂದಕ್ಕೂ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ಕೂಡ ಈ ಸಮಿತಿಯಲ್ಲಿ ಸದಸ್ಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕು. ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಅವರು ಕೂಡ ನಮ್ಮ ಕಡೆಯಿಂದ ತುಂಬ ಎಲ್ಲ ಶಾಲೆಯವರು ತುಂಬ ಬೆನಿಫಿಟನ್ನೆಲ್ಲ ತೆಗೆದಿದ್ದಾರೆ. ಅವರು ಕೂಡ ಮೆಂಬರ್ ಆಗದಿದ್ದರೂ ಸಹ ಈ ಸಮಿತಿಯ ಕೆಲಸದಲ್ಲಿ ಪಾಲ್ಗೊಳ್ಬೇಕು. ಹಾಗಾಗಿ ಅವರಿಗೆ ಸಹ ನಾವು ಆಹ್ವಾನ ಪತ್ರ ಎಲ್ಲ ಕಳಿಸಿದ್ದೇವೆ ಈ ಉದ್ಘಾಟನೆ ಇದರದ್ದು. ಹೆಚ್ಚಾಗಿ ನಾವು ಈಗ 3 ಶಾಲೆ ಮಾತ್ರ ನಾವು ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಹೇಳಿದ್ದೇವೆ. ಇನ್ನು ಮುಂದಿನ ವಾರ್ಷಿಕ ಇದಕ್ಕೆ ನಾವು ಎಲ್ಲ ಶಾಲೆಯ ಪ್ರಾಧ್ಯಾಪಕರು ಮತ್ತು ಮಕ್ಕಳು ಕನಿಷ್ಠ ಒಂದು 10 ಮಕ್ಕಳಾದರೂ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಬೇಕು. ಅದು ನಾವು ಮುಂದೆ ನಾವು ಯೋಚನೆ ಮಾಡ್ತೇವೆ. ಈ ಕಾರ್ಯಕ್ರಮ ಆದ ತಕ್ಷಣ ಇನ್ನು 2 ತಿಂಗಳಲ್ಲಿ ನಾವು ಒಂದು ನಿರ್ದಿಷ್ಟವಾದ ಒಂದು ಮೀಟಿಂಗ್ ಸಭೆಯನ್ನು ಕರೆದು ಅದರಲ್ಲಿ ಡಿಸೈಡ್ ಮಾಡಿ ಯಾವ ರೀತಿ ಇನ್ನು ಕೊಂಡೋಗ್ಬೋದು. ಯಾವಾಗ ನಾವು ಎಲ್ಲ ಶಾಲೆಯ ಪ್ರಾಧ್ಯಾಪಕರು, ಮುಖ್ಯೋಪಾಧ್ಯಾಯರು ಮತ್ತು ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ಯಾವ ನಮ್ಮ ಈ ಬೇರೆ ಬೇರೆ ಅವಕಾಶಗಳು ನಾವು ಸಮಿತಿಯಲ್ಲಿ ಅವರಿಗಾಗಿ ಮಕ್ಕಳಿಗಾಗಿ ನಾವು ನೀಡ್ತೇವೆ. ಮತ್ತು ಅಭಿವೃದ್ಧಿ ಅಂತ ಕೊಟ್ಟಿದ್ದೇವೆ, ಶಿಕ್ಷಣ ಮತ್ತು ಅಭಿವೃದ್ಧಿ ಅಂದರೆ ಹೇಗೆ, ಆ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರಿಗಾಗುವ ಅಭಿವೃದ್ಧಿ, ಮತ್ತು ಅದರ ಜೊತೆಗೆ ಮಕ್ಕಳಿಗೆ ಶಾಲೆಯಲ್ಲಿ ಸೇರಿ ಈಗ ನಾವೊಂದು ವಸ್ತು ಕೊಡುವಾಗ ಅದು ನೇರ ಮಕ್ಕಳಿಗೆ ಸಹ ಉಪಯೋಗ ಆಗಬೇಕು, ಖಾಲಿ ಶಾಲೆಗೆ ಅಂತಲ್ಲ, ಮಕ್ಕಳಿಗೆ ಸಹ ಉಪಯೋಗ ಆಗಬೇಕು. ಆ ಥರ ಈ ಯೋಜನೆಯನ್ನು ನಾವು ಇಟ್ಟಿದ್ದೇವೆ. ಏಕೆಂದರೆ ಕೆಲವು ಸರ್ಕಾರಿ ಶಾಲೆಯಲ್ಲಿ ತುಂಬ ಬಡ ಮಕ್ಕಳಿದ್ದಾರೆ. ನಾನು ಇಷ್ಟು ವರ್ಷದಲ್ಲಿ ಕೂಡ ಸಹ ದಿವಸ ಆಗಲಿ ವಾರಕ್ಕೆ 1 ಅಥವಾ 2 ಶಾಲೆಗೆ ನಾವು ಭೇಟಿ ಕೊಡ್ತೇನೆ. ನಾನು
ಶಾಲೆಗೆ. ಅದಲ್ಲದೆ ಸಮಾಜ ಸೇವೆಯಲ್ಲಿ ತುಂಬ ಸಂಘಟನೆಯಲ್ಲಿದ್ದೇನೆ. ಗ್ರಾಮ ಪಂಚಾಯತಿ ಯಾವುದಾದ್ರೂ ಸಭೆ ಆದರೆ ಜಿಲ್ಲಾಧಿಕಾರಿ ಸಭೆ, ಕಮಿಷನರ್ ಸಭೆ ಹಾಗೂ ಬೇರೆ ಬೇರೆ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಅಲ್ಲಿ ಎಲ್ಲ ಹೋದಾಗ ಅವರವರಾಗೆ ಬೇಕಾಗುವ ಸವಲತ್ತು ಮಾತ್ರ ಕೇಳೋದಲ್ಲದೆ ಇನ್ನೊಬ್ಬರದವರದ್ದು ಯೋಚನೆ ಮಾಡೋದಿಲ್ಲ. ನನಗೆ ಬೇಕಾದರೆ ನಂದು ಮಾತ್ರ ಕೇಳೋದು, ಅಲ್ಲಿ ಬೇರೆಯವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಈ ಥರ ಆಗಬಾರದು. ಹಾಗೆ ಎಲ್ಲರೂ ಶಿಕ್ಷಣವನ್ನು ಪಡೆಯಬೇಕು. ಈ ಸಮಿತಿಯಲ್ಲಿ ಏನಿದ್ರು ನೀವು ಈ ಸಮಿತಿಯ ಪದಾಧಿಕಾರಿ ನಿಮ್ಮ ಸ್ಕೂಲಿಗೆ ನಾವು ನೆಕ್ಸ್ಟ್ ಸಭೆ ಆದ ಮೇಲೆ ಲೆಟ್ರೇಡ್ ಕಳಿಸ್ತೇವೆ. ಆ ಲೆಟ್ರೇಡಲ್ಲಿ ಅಡ್ರೆಸ್ ಎಲ್ಲ ಇರ್ತದೆ, ಆ ಅಡ್ರೆಸ್ಸಿಗೆ ನೀವು ಕಳಿಸಿಕೊಟ್ರೆ ಸಾಕು. ಇಷ್ಟೇ ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ವಂದನೆಗಳು ಸರ್. ಮುಂದಕ್ಕೆ ಉದ್ಘಾಟನಾ ಸಮಾರಂಭವನ್ನು ಮುಂದುವರಿಸುತ್ತಾ ಮುಂದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಉದ್ಘಾಟನೆಯನ್ನು ನೆರವೇರಿಸಿದಂಥ ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಅದೇ ರೀತಿ ಗ್ರಾಮಾಭಿವೃದ್ಧಿ ಅಧಿಕಾರಿಗಳೇ, ಅದೇ ರೀತಿ ವೇದಿಕೆಯಿರುವ ಎಲ್ಲ ಗಣ್ಯರೇ, ಈ ಶಾಲಾ ಮುಖ್ಯೋಪಾಧ್ಯಾಯರೇ, ಚಂದ್ರಶೇಖರ್ ಸರ್ ಅವರೇ, ಹಾಗೂ ಎಲ್ಲ ಗಣ್ಯರೇ, ನಮ್ಮ ವಿದ್ಯೋದಯ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ದಯಾನಂದ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವ ಉಪಸ್ಥಿತಿರುವ ಎಲ್ಲ ಸದಸ್ಯರೇ ಹಾಗೂ ಪೋಷಕರಾಗಿರ್ಬೋದು ಅಥವಾ ಇಲ್ಲಿಯ ಊರ ಗಣ್ಯರಾಗಿರ್ಬೋದು, ಅದೇ ರೀತಿ ಊರಿನ ಜನರೇ, ತಮಗೆಲ್ಲರಿಗೂ ಮಧ್ಯಾಹ್ನದ ಶುಭ ನಮನಗಳು. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀಯುತ ಯಾದವ ಕೋಣಾಜೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇಂದಿನ ಉದ್ಘಾಟನೆಯಾಗಿದೆ. ಸಂವಿಧಾನ ಶಿಲ್ಪಿಯಾಗಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ವಿದ್ಯಾನಿಧಿ ಸಮಿತಿ ಎಂದು ಇದು ಉದ್ಘಾಟನೆಯಾಗಿದೆ. ಏನಂತ ಹೇಳಿದ್ರೆ ಇದರ ಮುಖ್ಯ ಉದ್ದೇಶ ನಮ್ಮ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಅನುದಾನಿತ ಶಾಲೆ ಆಗಿರ್ಬೋದು, ಇಲ್ಲಿಯ ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೂ ಅವರ ಅಭಿವೃದ್ಧಿಗಾಗಿ ಈ ಒಂದು ಸಮಿತಿಯು ಉದ್ಘಾಟನೆಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತುಂಬ ಸಂತೋಷ. ಬಹಳಷ್ಟು ಸಮಿತಿಗಳು ಉದ್ಘಾಟನೆ ಆಗ್ತವೆ, ಸಮಿತಿಗಳು ಅಲ್ಲಲ್ಲಿ ಹುಟ್ಟುಕೊಳ್ತವೆ, ಆದರೆ ಮಕ್ಕಳ ಅಭಿವೃದ್ಧಿಗಾಗಿ ಶಿಕ್ಷಣಕ್ಕಾಗಿ ಸಹಾಯ ಮಾಡುವಂಥ ಸಮಿತಿಗಳು ಬಹಳ ಕಡಿಮೆ. ಅವರು ಯಾವುದೋ ಒಂದು ಸಂಸ್ಥೆಗೆ ಕೊಡ್ತಾರೆ, ಅದ ನಂತರ ಅದು ಮುಂದುವರಿಯುತ್ತಾ ಇಲ್ಲ, ನಂತರ ಅದು ಹೇಗೆ ಅಭಿವೃದ್ಧಿ ಹೊಂದಿದೆ ಅಂತ ಅದರ ಹಿಂದೆ ಆ ಸಮಿತಿ ಕೇಳುವಂಥ ಸಂದರ್ಭವೂ ಬರುವುದಿಲ್ಲ. ಆದ ಕಾರಣ ಈ ಸಮಿತಿ ನಮ್ಮ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ, ನಮ್ಮ ಮಕ್ಕಳ ಶಿಕ್ಷಣ ಹಾಗೂ ಅಭಿವೃದ್ಧಿಗಾಗಿ. ಆ ಉದ್ದೇಶ ಈಡೇರಲಿ. ಈ ಸಮಿತಿಯ ಹೆಸರು ನಮ್ಮ ಜಿಲ್ಲೆಯಲ್ಲೇ ಅಲ್ಲ ರಾಜ್ಯದಲ್ಲೂ ಪ್ರಚಾರವಾಗಲಿ, ಅವರ ಉದ್ದೇಶ ಈಡೇರಿ ಅವರಿಗೆ ಹೆಚ್ಚೆಚ್ಚು ಬೇರೆ ಬೇರೆ ಕಡೆಯಿಂದ ಅವರಿಗೆ ಸಹಾಯಾರ್ಥ ಬರಲಿ ಅಂತ ನಾನು ಆಶಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದ. ಬಡ ಮಕ್ಕಳಿಗೆ ನಾವು ಶಿಕ್ಷಣವನ್ನು ನೀಡಬೇಕು. ಈ ಸಮಿತಿಯು ಒಳ್ಳೆ ಶ್ರೀಮತಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀಮತಿ ರೆಹನಾ CRP ಮೇಡಮ್, ನಿಮಗೆ ವಂದನೆಗಳು. ಮುಂದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸುತ್ತಾ ಮುಂದಕ್ಕೆ ಈ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಕೋಣಾಜೆ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಾಗೂ ಮುದ್ದು ಮಕ್ಕಳೇ, ಮೊದಲನೇದಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಚೊಕ್ಕದಾಗಿ ಆಯೋಜನೆ ಮಾಡಿದ್ದೀರಾ. ಮೊದಲನೇದಾಗಿ ಎಲ್ಲ ಸಮಿತಿಯ ಸದಸ್ಯರಿಗೂ ಮತ್ತು ವಿಶೇಷವಾಗಿ ಯಾದವ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಷ್ಟು ಚೊಕ್ಕದಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರೋ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ತಮ್ಮ ಒಂದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ವಿದ್ಯಾನಿಧಿ ಸಮಿತಿಯನ್ನು ಮಾಡಿದಿರಲ್ಲ, ಇದು ಯಶಸ್ವಿಯಾಗಲಿ. ಯಾಕೆ ಅಂದರೆ ನಾವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಜಾತಿಗಳ ಧರ್ಮಗಳ ಒಂದು ಹೆಸರಿನಲ್ಲಿ ಸಮಿತಿಗಳಾಗ್ತವೆ, ಸಂಘಗಳಾಗ್ತಾ ಇದ್ದಾವೆ ವಿನ ಬಡ ಮಕ್ಕಳ ಕುರಿತಾಗಿ ಇಂತಹ ಯೋಜನೆಗಳು ಇತ್ತೀಚಿನ ಯುವ ಜನಾಂಗದಲ್ಲಿ ಅತ್ಯಂತ ಕಡಿಮೆ ಆಗ್ತಾ ಇದೆ. ಇದರೊಟ್ಟಿಗೆ ಈ ಒಂದು ವಿಶೇಷವಾಗಿ ಏನು ನೀವು ಮಾಡಿದ್ದೀರಾ, ಇದಕ್ಕೆ ನಾವು ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಜೊತೆಯಲ್ಲದೆ ನಮ್ಮ ವೈಯಕ್ತಿಕವಾಗಿಯೂ ಕೂಡ ನಾವು ನಿಮ್ಮ ಜೊತೆಯಲ್ಲಿರ್ತೇವೆ. ನಮ್ಮ ಕೈಲಾದಷ್ಟು ದೇವರು ನೀಡಿದಂಥ ನಮ್ಮ ಒಂದು ಇದರಲ್ಲಿ ತಮಗೂ ಕೂಡ ನಾವು ಇಂಥ ಸಮಿತಿಗೆ ನಾವು ಸಹಾಯಾರ್ಥ ಮಾಡ್ತೇವೆ ಅಂತ ಹೇಳ್ತಾ, ಇನ್ನೂ ಇಂಥ ಹಲವಾರು ಕಾರ್ಯಕ್ರಮಗಳು ನಡೀಲಿ, ಮಾದರಿಯಾಗಲಿ ನಿಮ್ಮ ಒಂದು ಸಮಿತಿ ಅಂತ ಹೇಳ್ತಾ, ನಾನು ಯಾದವ್ರ ಬಗ್ಗೆ ಹೇಳಲಿಕ್ಕೆ ಜಾಸ್ತಿ ಹೋಗುವುದಿಲ್ಲ, ತಮಗೆಲ್ಲ ಗೊತ್ತಿದೆ. ಅವ್ರು ಯಾವುದೇ ಒಂದು ಸಭೆಯಲ್ಲಿ ಬಂದಾಗ ಮೊದಲು
ನಂಗೆ ಏನು ಕೊಡ್ತೀರಾ ಅಂತ ಕೇಳಿದ್ದು ಕಡಿಮೆ, ಅವರಿಗೆ ಅದು ಕೊಟ್ಟಿಲ್ಲ ಸರ್, ಇವರಿಗೆ ಇದು ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡುವಂಥ ಒಂದು ಸಾಮರ್ಥ್ಯ ಇದ್ದವರು ನಮ್ಮ ಒಂದು ಸಮಿತಿಯಲ್ಲಿ ಎಂಥವ್ರು ಇರಬೇಕಂದ್ರೆ ಪ್ರಶ್ನೆ ಮಾಡುವಂಥವ್ರಾಗಬೇಕು, ಹಿಂದೆ ಕೂತು ಎದ್ದೋಗುವಂಥವ್ರಲ್ಲ. ಇನ್ನು ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು, ಅವರಿಗೆ ಆಗ್ತಿರುವಂಥ ಶೋಷಣೆಯನ್ನು ಎದುರಿಸುವಂಥ ವ್ಯಕ್ತಿಗಳು ಬೇಕು. ಅಂಥ ವ್ಯಕ್ತಿ ನಿಮ್ಮನ್ನೆಲ್ಲ ನೋಡಿದಾಗ ಸಮಿತಿಯಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಸಮಿತಿ ನೆತ್ತರಕ್ಕೆ ಬೆಳೆಯಲಿ. ಇದಕ್ಕೆ ನಾವು ವಿಶೇಷವಾಗಿ ನಮ್ಮ ಪಂಚಾಯತ್ ವತಿಯಿಂದ ಏನು ಮೀಸಲಾತಿ ಇಡಬೇಕು ಅದನ್ನು ನಿಮ್ಮ ಒಂದು ಸಮಿತಿಗೆ ಆದಷ್ಟು ಗೌರವ ಪಂಚಾಯತಿಯಿಂದ ಬರ್ತಕ್ಕಂಥ ಗೌರವಧನವನ್ನು ನಾವು ಮೀಸಲಿಡ್ತೇವೆ. ನನ್ನ ವೈಯಕ್ತಿಕವಾಗಿಯೂ ಕೂಡ ತಾನು ತಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ ನನ್ನನ್ನು ಕರೆಸಿ ಈ ದಿನ ಒಂದು ಸಭೆಗೆ ಒಂದು ಅತಿಥಿಯಾಗಿ ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ಒಂದು ಸಮಿತಿಯ ಸದಸ್ಯರಿಗೆ ಹಾಗೂ ಊರಿನ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್. ಅರ್ಥಪೂರ್ಣವಾಗಿ ಮಾತನಾಡಿದಂಥ ಶ್ರೀಯುತ ಮುತ್ತಪ್ಪ ಡಿ ಅಭಿವೃದ್ಧಿ ಅಧಿಕಾರಿ ಕೊಣಾಜೆ ಶ್ರೀಯುತ ಯಾದವರು ನನಗೆ ಮೊದಲಿಂದಲೂ ಪರಿಚಯ, ನಮ್ಮ ಶಾಲೆಯ ವಿದ್ಯಾರ್ಥಿ ಕೂಡ. ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನೆಲ್ಲ ಕಂಡಿದ್ದೇನೆ. ಹಾಗೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸೀಗೋಳಿ ಪರಿಸರದಲ್ಲಿ ಅವರ ಹೆಸರು ಯಾವಾಗಲೂ ಕೇಳಿ ಬರ್ತಾ ಇದೆ. ಪಂಚಾಯತಿನಿಂದ ಸಿಗುವ ಸವಲತ್ತು ಅಥವಾ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಅದನ್ನು ಪಂಚಾಯಿತಿಯಲ್ಲಿ ಕರಾರುಗಾಗಿ ಮಂಡಿಸ್ತಿದ್ದವರು ಅವರು. ಇತ್ತೀಚೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದನ್ನು ಕಂಡಿದ್ದೇನೆ. ಸರಿಸುಮಾರು ಕೆಲವು ವರ್ಷಗಳಿಂದ ಕೆಲವು ಸಂಘಟನೆಗಳಲ್ಲಿ ಅವರು ಭಾಗವಹಿಸ್ತಾರೆ. ಇಲ್ಲಿ ಸಹ ಅಲ್ಲ, ಉಳ್ಳಾಳ ಕ್ಷೇತ್ರ ಅಲ್ಲ, ಬೇರೆ ಕ್ಷೇತ್ರದಲ್ಲಿ ಅವರ ವ್ಯಾಪ್ತಿ ಇದೆ. ಅವರು ಇಂಥದ್ದೊಂದು ಸಮಿತಿಯನ್ನು ರಚಿಸಿ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಎನ್ನುವಂಥ ಉದ್ದೇಶ ಇಟ್ಟುಕೊಂಡು ಇತ್ತೀಚೆಗೆ ನನಗೂ ಫೋನ್ ಮಾಡಿದರು. ಸರ್, ಇಂಥ ಒಂದು ಕಾರ್ಯಕ್ರಮ ಇದೆ, ನನಗೆ ಮಾಡಲಿಕ್ಕೆ ಈ ರೀತಿಯ ಸುಮಾರು ಜನ ನಾವು ಒಟ್ಟಾಗಿದ್ದೇವೆ, ಇದರಿಂದ ಬಡ ಮಕ್ಕಳಿಗೆ ಸಹಾಯ ಆಗುವಂಥ ಯೋಜನೆಗಳನ್ನು ಮಾಡಿದ್ದೇನೆ, ತಾವು ಬರಬೇಕು ಅಂತ ಹೇಳಿದರು ಅವರು. ಹಾಗೆ ಅದರ ರೂಪುರೇಷೆಗಳನ್ನು ಸಹ ಹೇಳಿದ್ದಾರೆ. ಇವರ ಈ ಆದರ್ಶವಾದಂಥ ಈ ಒಂದು ಯೋಜನೆ ಮುಂದೆ ಬಡ ಮಕ್ಕಳಿಗೆ ಸಹಾಯ ಆಗ್ತದೆ ಅಂತ ಭರವಸೆ ನನಗಿದೆ. ಯಾಕೆಂದರೆ ಆದವರು ಒಬ್ಬರೇ ಆದರೂ ಅದರ ಹಿಂದೆ ಓಡಾಡಿ ಆ ಕೆಲಸವನ್ನು ಮಾಡ್ತಾರೆ. ಅವರು ಒಬ್ಬರೇ ಇದ್ದರೂ ಸಹ ಇಂಥ ಕೆಲಸಗಳನ್ನು ಮಾಡಿ ಅನುಭವ ಇದೆ ಅವರಿಗೆ. ನಾನು ಕಂಡಿದ್ದೇನೆ ಸುಮಾರು ಸಲ ಏಕಾಂಗಿಯಾಗಿ ಅವರು ಒಬ್ಬರೇ ಆಚೆ ಈಚೆ ಓಡಾಡೋದು, ಶ್ರಮಿಸ್ತಾರೆ. ಏನಾದರೂ ಕಾರ್ಯಕ್ರಮ ಮಾಡಬೇಕಿದ್ರೆ ಅದರ ಬೆನ್ನಿಡಿದು ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ಸಹ ಅವರು ಯಶಸ್ವಿಯಾಗಿ ಮಾಡ್ತಾರೆ ಅಂತ ಭರವಸೆ ಇದೆ. ಹಾಗೆ ಅವರ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯೋಪಾಧ್ಯಾಯರು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಸೇಗೋಲ್ ಸರ್, ನಿಮಗೆ ವಂದನೆಗಳು. ಮುಂದಕ್ಕೆ ಶ್ರೀಮತಿ ಚಂದ್ರಿಕಾ ಮೇಡಮ್, ಮುಖ್ಯೋಪಾಧ್ಯಾಯರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಂತಲಗುಳಿ ಕೊಣಾಜೆ ಇವರು. ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ CRP ಅವರಿಗೂ ನಾನು ಪ್ರಪ್ರಥಮವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಅದಲ್ಲದೆ ಇಂದು ವಿದ್ಯಾಭಿಮಾನಿಗಳಾದ ತಾವೆಲ್ಲರೂ ನಮ್ಮ ಈ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ನಿಮಗೂ ನಮ್ಮ ಶಾಲಾ ಪರವಾಗಿ ಅಭಿನಂದನೆಗಳು. ಅಲ್ಲದೆ ನಮ್ಮ ಮಕ್ಕಳು ಕೂಡ, ಶಾಲಾ ಮಕ್ಕಳು ಹಾಗೂ ಅಂಗನವಾಡಿ ಮಕ್ಕಳು ಸೇರಿದ್ದಾರೆ, ಅವರಿಗೂ ಶಾಲಾ ಪರವಾಗಿ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾದವ್ ಅವರು ನಮಗೆ ಪರಿಚಯ ಆದದ್ದು ಸ್ವಾತಂತ್ರ್ಯ ದಿನಾಚರಣೆಯ ಮುಂದಿನ ದಿನ. ಅವರು ಒಮ್ಮೆಲೆ ಬಂದು ನಮ್ಮ ಶಾಲೆಯನ್ನು ಪರಿಚಯ ಮಾಡಿದರು, ಮತ್ತು ಮಕ್ಕಳನ್ನೆಲ್ಲ ಪರಿಚಯ ಮಾಡಿದರು, ಹೇಳಿದರು ಹೀಗೆ ವಿಷಯ ಉಂಟು ಮೇಡಮ್ ಅಂಥೇಳಿ. ಆಗ ನಾನೊಂದು ಅವರಲ್ಲಿ ಹೇಳಿದ್ದೇನೆ ಅಂತ ಹೇಳಿದರೆ, ನಮ್ಮ ಶಾಲೆ ತುಂಬ ಹಿಂದುಳಿದಿದೆ, ಅನುದಾನಗಳೆಲ್ಲ ಕಡಿಮೆ ಬರ್ತದೆ ನಮಗೆ, ನೀವು ದಯವಿಟ್ಟು ಈ ಆಚೆ ಪಕ್ಕದ ರೂಮಿಗೆ ಒಂದು ನಮಗೆ ಸಹಾಯ ಮಾಡಬೇಕು, ನೆಲವನ್ನು ಸರಿ ಮಾಡಿ ಕೊಡಬೇಕು ಅಂತೇಳಿ. ಕೂಡಲೇ ಅವರು ಒಪ್ಪಿಕೊಂಡ್ರು. ನನಗೆ ತುಂಬ ಖುಷಿ ಆಯಿತು ಅಂತೇಳಿದರೆ, ಆ ಮಾತಿಗೆ ಅವರು ಎಷ್ಟು ಬೇಗ ಒಪ್ಪಿಕೊಂಡ್ರು ಅಂತ ಹೇಳಿದರೆ ಈ ಕೆಲಸ ಕಾರ್ಯಗಳು ಆಗ್ತದೆ ಅಂತೇಳಿ ಆಯಿತು. ಜೊತೆಗೆ ಹೇಳಿದರು, ಕಿಟಕಿ ಬಾಗಿಲುಗಳನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಕೊಡ್ತೇವೆ ಮೇಡಮ್ ನಾವು ಅಂತೇಳಿ. ಅಂದಿನಿಂದ ಆಗಾಗ ಇದು ಮಾಡ್ತಾ ಇದ್ದಾರೆ, ನನ್ನಲ್ಲಿ ಮಾತಾಡ್ತಾ ಕೇಳ್ತಾ ಇದ್ದಾರೆ. ಈ ಸಮಿತಿ ಉದ್ಘಾಟನೆ ಆದದ್ದು ಉದ್ದೇಶ ಅಂತ ಹೇಳಿದರೆ, ನಮ್ಮ ಶಾಲಾ ಮಕ್ಕಳಿಗೆ ಏನಾದರೂ ಒಂದು ಉಪಕಾರ ಮಾಡಬೇಕು, ನನ್ನ ಮಕ್ಕಳಿಗೆ ಅವರ ಪರವಾಗಿ ಏನಾದರೂ ಒಂದು ಯೋಜನೆಯನ್ನು ಹಾಕ್ಕೊಂಡು ವಿದ್ಯಾರ್ಥಿಗಳಿಗೆ ಬೇಕಾದ ಒಂದು ಯೋಜನೆಯನ್ನು ಹಾಕಬೇಕು, ಅವರಿಗೆ ಸಹಾಯ ಆಗುವಂಥ ಯೋಜನೆಯನ್ನು ಹಾಕಬೇಕಂತೇಳಿ. ಈ ವಿಷಯವು ನಮಗೆ ತುಂಬ ಇಷ್ಟ ಆಗಿದೆ. ಅವರ ಆ ಒಂದು ಯೋಜನೆ
ನಮಗೆ ತುಂಬ ಇಷ್ಟ ಆಗಿದೆ, ಶಾಲಾ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ. ಅದೇ ಥರ ಈ ನಮ್ಮ ರಾಷ್ಟ್ರ ನಾಯಕರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ, ಅವರ ಸನ್ಮುಖದ, ಅಂದರೆ ಅವರ ನಾಮಯುತವಾದ ಈ ಸಮಿತಿಯು ಇನ್ನೂ ಬೆಳಗಲಿ. ಮತ್ತು ಅವರು ತಮ್ಮ ಈ ಯೋಜನೆಯಲ್ಲಿ ವಿವಿಧ ಎಲ್ಲ ಶಾಲೆಗಳಿಗೂ, ಸರಕಾರ ಮತ್ತು ಸರಕಾರೇತರ ಶಾಲೆಗಳಿಗೂ ಕೂಡ ಅವರ ಸಮಿತಿಯಿಂದ ಮಕ್ಕಳಿಗೆ ಸಹಾಯ ಆಗಲಿ ಅಂಥೇಳಿ ನಾನು ಈ ಸಮಯದಲ್ಲಿ ಶುಭ ಹಾರೈಸ್ತೀನಿ. ಮೇಡಮ್, ಇಲ್ಲಿ ವಾಚನಾಲಯದ ಸಿಬ್ಬಂದಿಗಳಿದ್ದಾರೆ ಅಂತೇಳಿ ಗೊತ್ತಾಯಿತು. ನಮ್ಮ ಶಾಲೆಯ ಪುಸ್ತಕ ಎಲ್ಲ ಒಂದು ಪೆಟ್ಟಿಗೆಯಲ್ಲಿ ಉಂಟು, ವಾಚನಾಲಯದ ಪುಸ್ತಕ. ನಾನು ಬಂದಂದಿನಿಂದ ಕೇಳ್ತಾ ಇದ್ದೇನೆ, ನಮಗೆ ಒಂದು ಏನಾದರೂ ಒಂದು ಕಪೋರ್ಡ್ ಮಾಡಿ ಕೊಡಿ ನೀವು ಅಂತೇಳಿ, ಚಿಕ್ಕವಾದರೂ ಪರವಾಗಿಲ್ಲ ಅಂತೇಳಿ. ಒಂದು 2 ಸಲ ಬರೆದು ಹಾಕಿದೆ, ಆದರೆ ಇಲ್ಲಿ ತನಕ ಯಾವುದೇ ಅದಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ. ದಯವಿಟ್ಟು ಈಗ ಪ್ರತ್ಯಕ್ಷವಾಗಿ ನೀವು ಸಿಕ್ಕಿದ್ದೀರಿ ನನಗೆ, ನೀವು ನಿಮ್ಮ ಪರವಾಗಿ ಆದರೂ ಆ ಒಂದು ವಿಷಯವನ್ನು, ಆ ಒಂದು ಕೆಲಸವನ್ನು ಪೂರ್ಣಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಪುರುಷೋತ್ತಮ್ ಸರ್ ಇವರೇ, ಹಾಗೂ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ಪ್ರಸಾದ್ ರವರೇ, ನನ್ನ ಆತ್ಮೀಯರು ಕೊಣಾಜೆ ಕ್ಲಸ್ಟರ್ನ CRP ಅವರಾದಂತಹ ರೇಹಾನಾ ಮೇಡಮ್ ರವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಚಂದ್ರಿಕಾ ಮೇಡಮ್ ರವರೇ, ನನ್ನ ಆತ್ಮೀಯರು ಆದಂತಹ ಅಸೈಗೋಳಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ದಯಾನಂದ ಸರ್ ಅವರೇ, ಮತ್ತು ನಮಗೆಲ್ಲ ಗೊತ್ತಿರುವಂತೆ ಈ ಒಂದು ಕಾರ್ಯಕ್ರಮದ ಮುಂದಾಳುತ್ವವನ್ನು ವಹಿಸಿರುವಂತಹ ನಮ್ಮ ಯಾದವ್ ಕೊಣಾಜೆ ಇವರೇ, ಈ ಒಂದು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸಮಿತಿಯ ಸದಸ್ಯರೇ, ಆಗಮಿಸಿರುವಂತಹ ಎಲ್ಲ ಪೋಷಕರೇ ಮತ್ತು ಮಕ್ಕಳೇ, ಎಲ್ಲರಿಗೂ ಈ ಒಂದು ಮಧ್ಯಾಹ್ನಂತರದ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಪ್ರಾಸ್ತಾವಿಕವಾಗಿ ಯಾದವ್ ಅವರು ಅನೇಕ ಮಾತುಗಳನ್ನು ಹೇಳಿದರು. ನಾನು ಕಂಡ ಹಾಗೆ ಅನೇಕ ಸಂಘಟನೆಗಳು ಇರ್ತವೆ, ಆದರೆ ಶಿಕ್ಷಣಕ್ಕಾಗಿ ಸ್ಥಾಪನೆಗೊಂಡಂಥ ಒಂದು ಸಂಘಟನೆ, ಅದರ ಉದ್ದೇಶವನ್ನು ಇಟ್ಟುಕೊಂಡು ಸ್ಥಾಪನೆ ಮಾಡಿದಂಥ ಸಂಘಟನೆ ಅಂತ ಹೇಳಿದ್ರೆ ಇವತ್ತು ನಾವು ಮಾಡಿರುವಂಥ ಈ ಒಂದು ಸಂಘಟನೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಒಂದು ಜ್ಞಾನಿಯಾಗಿದ್ದವರು, ಅವರು ಅಪಾರವಾದಂಥ ಜ್ಞಾನ ಸಂಪತ್ತನ್ನು ಹೊಂದಿದಂಥವರು. ಹಾಗೆ ಇವತ್ತು ನಮ್ಮ ಹೆಚ್ಚಿನ ಸಮಿತಿಯ ಸದಸ್ಯರೆಲ್ಲ ಇವತ್ತು ಗ್ರಂಥಾಲಯದವರಾಗಿದ್ದಾರೆ, ಅವರು ಕೂಡ ಅಪಾರ ಜ್ಞಾನವಂತರು. ಹಾಗಾಗಿ ಅವರನ್ನು ಸೇರಿಸಿಕೊಂಡು ಯಾದವರವರು ಈ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಬಹಳ ಒಳ್ಳೆಯ ವಿಚಾರ. ನಾನು ಕೂಡ ಕೆಲವು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಯಾದವರವರೊಟ್ಟಿಗೆ ಭಾಗವಹಿಸಿದ್ದೆ. ನನ್ನ ಶ್ರೀಮತಿಯಿಂದಾಗಿ ನನಗೆ ಯಾದವ್ ಅವರು ಪರಿಚಯ ಆದರು. ಆಮೇಲೆ ಅವರು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿ ಅಂತ ಮಾಡ್ತಾರೆ. ಕಳೆದ ವರ್ಷ ನಾನು ಕೂಡ ಅದಕ್ಕೆ ಅಲ್ಲಿ ಕೂಡ ನಾನು ಅತಿಥಿಯಾಗಿ ಹೋಗಿದ್ದೆ. ಒಳ್ಳೆಯ ಒಂದು ಕಾರ್ಯಕ್ರಮ, ಬೇರೆ ಬೇರೆ ಶಾಲೆಗಳಲ್ಲಿ ಆ ಚಿತ್ರ ಸ್ಪರ್ಧೆ, ಇನ್ನಿತರ ಅನೇಕ ಕಾರ್ಯಕ್ರಮಗಳು. ಆ ಮಕ್ಕಳೊಂದು ಚಿತ್ರ ಮಾಡಿದ್ದು ನೋಡಿದ್ರೆ ನಾವು ಅದಕ್ಕೆ ಮಾರ್ಕ್ ಕೊಡಲಿಕ್ಕೆ ಹೇಗೆ ಅಂತೇಳಿ ನಮಗೆ ಕಷ್ಟ ಆಗಿದೆ, ಅಷ್ಟು ಕೂಡ ಒಳ್ಳೆಯ ಚಿತ್ರಗಳನ್ನು ಮಾಡಿದ್ರು ಮಕ್ಕಳು. ಹಾಗೆ ಆ ಒಂದು ಕಾರ್ಯಕ್ರಮದ ನಂತರ ಮತ್ತೆ ಅಲ್ಲಿ ಅದರ ಬಹುಮಾನ ವಿತರಣೆ ಅಂತ ಆಯಿತು ಅಸೈಗೋಳಿಯಲ್ಲಿ. ಅಲ್ಲಿ ನನಗೆ ಕಂಡಿದ್ದು ಒಂದೊಂದು ಮಕ್ಕಳಿಗೆ ಒಂದು 5-6 ಪ್ರೈಸ್ ಇದೆ, ಅವರಿಗೆ ಎತ್ತುಕೊಂಡು ಹೋಗ್ಲಿಕ್ಕೆ ಕಷ್ಟ. ಸಣ್ಣ ಸಣ್ಣ ಮಕ್ಕಳಿಗೆ ಅಷ್ಟು ಕೂಡ ಅವರು ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲರನ್ನು ಸಂಘಟನೆ ಮಾಡಿ, ಇವತ್ತಿನ ಕಾಲದಲ್ಲಿ ಸಂಘಟನೆ ಮಾಡುವುದು ಅಂತ ಹೇಳಿದ್ರೆ ಬಹಳ ಕಷ್ಟ. ಒಬ್ಬ ಈಚೆ ಮುಖ ಮಾಡಿದರೆ ಮತ್ತೊಬ್ಬ ಆಚೆ ಮುಖ ಮಾಡುವವರು ಇರುವುದು. ಅಂಥದ್ರಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಒಂದು ಸಂಘಟನೆ ಮಾಡುವಂಥದ್ದು ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಅದು ನಮ್ಮ ಯಾದವ್ ಅವರು ಮಾಡಿ ತೋರಿಸಿದ್ದಾರೆ, ಅವರಿಗೆ ಅಭಿನಂದನೆಗಳು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಾನು. ಯಾದವರವರು, ನಾನು ಅವರೊಟ್ಟಿಗೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ಹಂತದ ತಾಲೂಕು ಪಂಚಾಯತ್ನಲ್ಲಿ ಒಂದು ಮೀಟಿಂಗ್ ಆಗ್ತದೆ, ಹಾಗೆ ಗ್ರಾಮ ಪಂಚಾಯತ್ನಲ್ಲಿ ಒಂದು ಮೀಟಿಂಗ್ ಆಗ್ತದೆ. ಅಲ್ಲಿ ಅವರು ಈಗಾಗಲೇ ನಮ್ಮ ಮುತ್ತಪ್ಪರವರು ಹೇಳಿದ್ರು, ಏನಂತ ಹೇಳಿದ್ರೆ ಯಾದವರು ಅಲ್ಲಿ ಎದ್ದು ನಿಂತರೆ ಬೇರೆಯವರಿಗೆ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ. ಅದಕ್ಕೆ ಪಂಚಾಯತ್ನಲ್ಲಿ ಹೇಳ್ತಾರೆ, ಯಾದವರು ನೀವು ಲಾಸ್ಟ್ಗೆ ಮಾತಾಡಿ ಅಂತೇಳಿ. ಅವರು ಮಾತಾಡೋದು ಅವರಿಗಾಗಿ ಅಲ್ಲ, ಬೇರೆಯವರಿಗಾಗಿ. ಅವರ ಊರಿನಲ್ಲಿ ಆ ರೋಡ್ ಆಗಿದೆ, ಅದಾಗ್ಲಿಲ್ಲ ಇದಾಗ್ಲಿಲ್ಲ, ಅದರ ಬಗ್ಗೆ ಏನು ಮಾಡಿದ್ದೀರಿ ಅಂತೇಳಿ. ಇವತ್ತು ನಾನು ಕೊಣಾಜೆ ಪೊಲೀಸ್ ಸ್ಟೇಷನ್ಗೆ ಕೂಡ ಅವರೊಟ್ಟಿಗೆ ಒಂದು ಮೀಟಿಂಗ್ ಹೋಗಿದ್ದೆ. ಅಲ್ಲಿ ಕೂಡ ಅವರದ್ದು ಅದೇ, ಅಲ್ಲಿ ಯಾವುದು ಅಲ್ಲಿ ಲೈಟ್ ಹಾಕಬೇಕು, ಇಲ್ಲಿ CC ಕ್ಯಾಮರಾ ಹಾಕಬೇಕು, ಈ ತರ ಅವರಿಗಾಗಿ ಕೇಳುವುದಲ್ಲ, ಇನ್ನೊಬ್ಬರಿಗಾಗಿ ಕೇಳುವಂಥದ್ದು. ಹಾಗಾಗಿ ಈ ಒಂದು ಸಂಘಟನೆಯಲ್ಲಿ ನಮ್ಮ ಉದ್ದೇಶ ವಿದ್ಯಾರ್ಥಿಗಳಿಗೆ, ನಾವು ಹೇಳ್ಬೋದು ಇವತ್ತು ಸರ್ಕಾರ ಎಲ್ಲ ರೀತಿಯ ಸಹಾಯ ಮಾಡ್ತಾ ಇದೆ ಮಕ್ಕಳಿಗೆ, ಎಲ್ಲ ಕೊಡ್ತದೆ, ಸೈಕಲ್ ಕೊಡ್ತದೆ, ಪುಸ್ತಕ ಕೊಡ್ತದೆ, ಬಟ್ಟೆ ಕೊಡ್ತದೆ, ಊಟ ಕೊಡ್ತದೆ, ಮೊಟ್ಟೆ ಕೊಡ್ತದೆ, ಇದೆಲ್ಲ ಕೊಟ್ಟರು ಕೂಡ ಹಾಗಾಗಿ ನಾವು ಯಾಕೆ ಕೊಡಬೇಕು ಅಂತ ನಾವು ಯೋಚನೆ ಮಾಡಬಹುದು. ಆದರೆ ಇವತ್ತು ಕೆಲವು ಮಕ್ಕಳಿಗೆ ನಾವು
ನಾವು ನೋಡಿದರೆ ಅವರ ಮನೆಯಲ್ಲಿ ನಿನ್ನೆ ನಮ್ಮ ಅಡುಗೆಯವರದ್ದು ಅಕ್ಷರದಾಸದ್ದು ಸ್ಟ್ರೈಕ್ ಇತ್ತು. ಆಗ ನಮಗೆ ನೆನಪಾಗ್ತದೆ, ಕೆಲವು ಮಕ್ಕಳಿಗೆ ಮಧ್ಯಾಹ್ನ ಊಟ ಕೂಡ ಮನೆಯಲ್ಲಿ ಇರಲಿಲ್ಲ. ಅಂಥ ಪರಿಸ್ಥಿತಿ ಮಕ್ಕಳು ಕೂಡ ಇವತ್ತು ಇದ್ದಾರೆ. ಹಾಗಾಗಿ ನಾವು ನಮ್ಮಿಂದ ಆದ ಒಂದು, ಈಗ ನಾವು ಎಲ್ಲ ರೀತಿಯ ಸಹಾಯ ಮಾಡ್ತೇವೆ, ನಾವು ಕೇಳಿಕೊಂಡು ಬಂದವರಿಗೆ ಇಲ್ಲ ಅಂತಲ್ಲ. ಆದರೆ ಎಲ್ಲ ದಾನಗಳಲ್ಲಿ ಮುಖ್ಯವಾದಂಥದ್ದು ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ ಅಂತ ಹೇಳ್ತೇವೆ ನಾವು. ಹಾಗಾಗಿ ಆ ವಿದ್ಯಾದಾನ ಇವತ್ತು ಬಹಳ ಒಳ್ಳೆಯದು. ಅದು ಬರೇ ಒಂದು ಸಣ್ಣ ವ್ಯಾಪ್ತಿಯಲ್ಲಿ ಆಗೋದು ಬೇಡ ಅಂತ ನಾನು ಯಾದವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ. ಯಾಕಂದ್ರೆ ಇವತ್ತು ನಾವು ಉಳ್ಳಾಳ ತಾಲೂಕು ಅಂತ ಏನು ಮಾಡಿಕೊಂಡಿದ್ದೇವೆಯೋ ಆ ತಾಲೂಕಿನಲ್ಲಿರುವ ಎಲ್ಲ ಶಾಲೆಗಳಿಗೆ, ತಾಲೂಕು ಅಂತ ಹೇಳಿದ್ರೆ ಇವತ್ತು ನಮಗೆ ಬಂಟ್ವಾಳದಲ್ಲಿದ್ದಂಥ ಕೆಲವೊಂದು ಗ್ರಾಮಗಳು ನಮ್ಮ ತಾಲೂಕಿಗೆ ಸೇರ್ಪಡೆಯಾಗಿದೆ. ಹಾಗಾಗಿ ಅವರನ್ನು ಕೂಡ ಸೇರಿಸಿಕೊಂಡು ನಾವು ಒಂದು ವರ್ಷಕ್ಕೆ ಒಂದಷ್ಟು ಸಣ್ಣ ಸಣ್ಣ ವ್ಯಾಪ್ತಿಯಲ್ಲಿ ಒಂದೊಂದು ಕ್ಲಸ್ಟರ್ ಅನ್ನ ತಗೊಂಡ ಈ ತರ ಒಂದು ಕಾರ್ಯಕ್ರಮವನ್ನು ಮಾಡುವ. ಅಲ್ಲಿ ಮಕ್ಕಳನ್ನು ಗುರುತಿಸಿಕೊಂಡು ಅವರಿಗೆ ಏನಾದರೂ ಆ ಊರಿಗೆ ಹೋಗಿ ನಾವು ಅವರನ್ನೆಲ್ಲ ಇಲ್ಲಿ ಕರೆದು ಮಾಡಲಿಕ್ಕೆ ಕಷ್ಟ. ಈಗ ತುಂಬೆ ಎಲ್ಲ ನಮ್ಮ ಉಳ್ಳಾಳಕ್ಕೆ ಬರ್ತದೆ, ಅಲ್ಲಿಂದ ನಾವು ಅವರನ್ನು ಇಲ್ಲಿ ಕರೆಯುವುದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಅದಕ್ಕೆ ನಾವೇನು ಮಾಡುವ, ಒಂದೊಂದು ವರ್ಷ ಒಂದೊಂದು ಕಡೆ ಆದಷ್ಟು ಅಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡುವ ಅಂತ ನಾನು ಯಾದವ್ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಅವರು ಕೂಡ ಹೇಳಿದ್ರು ಈಗಾಗಲೇ, ನಾವೆಲ್ಲ ಕಡೆಗೆ ಹೋಗಿ ಅವರೆಲ್ಲ ಇಲ್ಲಿಗೆ ಬರಲಿಕ್ಕೆ ಎಲ್ಲರನ್ನು ಸೇರಿಸುವ ಬದಲು ನಾವು ಒಂದು ದಿವಸ ಏನಾದರೂ ಮಾಡಿ ವರ್ಷಕ್ಕೆ ಒಂದು ಸಲ, ಹೆಚ್ಚಿಲ್ಲ. ಹಾಗಾಗಿ ನಾವು ಅಂತ ಕಾರ್ಯಕ್ರಮವನ್ನು ಮಾಡಬಹುದು. ಇದಕ್ಕೆ ಈಗಾಗಲೇ ಅವರು ಯಾದವರು ಹೇಳಿದ್ರು 24 ಸದಸ್ಯರಿದ್ದಾರೆ ಅಂತೇಳಿ, ಅದರಲ್ಲಿ ಗ್ರಂಥಾಲಯದವರು ಅತಿ ಹೆಚ್ಚಿನ ಸಂಖ್ಯೆಯ ಸದಸ್ಯರಾಗಿದ್ದಾರೆ ಅಂತೇಳಿ ಬಹಳ ಸಂತೋಷ. ಮುಂದಕ್ಕೆ ನಾವು ಆದಷ್ಟು ಈ ಒಂದು ಸಮಿತಿಯಲ್ಲಿ ಹೆಚ್ಚಿನ ಸದಸ್ಯರನ್ನು ಮಾಡಿಕೊಂಡು ಅವರಿಂದ ಆಗುವಂತ ಎಲ್ಲ ಅದರಲ್ಲಿ ಎಲ್ಲವನ್ನು ನಮಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ನಾವು ಏನು ಸಂಗ್ರಹ ಮಾಡ್ತೇವೆ ಅದರಲ್ಲಿ ಗುರುತಿಸಿಕೊಂಡು ಯಾವ ಮಕ್ಕಳಿದ್ದಾರೆ, ಅರ್ಹ ಮಕ್ಕಳಿದ್ದಾರೆ, ಅವರನ್ನು ಗುರುತಿಸಿ ನಾವು ಅವರಿಗೆ ಒಂದು ನಮ್ಮಿಂದ ಆದ ಒಂದು ಆರ್ಥಿಕ ಸಹಾಯವನ್ನು ಮಾಡುವ. ಇದಕ್ಕೆ ನಮ್ಮೆಲ್ಲರ ಮನಸ್ಸು ಒಗ್ಗಟ್ಟಿನಿಂದ ಇರಲಿ, ಎಲ್ಲರ ಮನಸ್ಸು ಒಂದಾಗಲಿ. ಎಲ್ಲರಿಗೂ ಕೆಲವರಿಗೆ ಮನಸ್ಸಿದ್ರೆ ಸಾಕಾಗುವುದಿಲ್ಲ, ಅವರಿಗೆ ಇದು ಹಣ ಇದ್ರೆ ಸಾಕಾಗುವುದಿಲ್ಲ, ಅದನ್ನು ಕೊಡುವಂತ ಮನಸ್ಸು ಕೂಡ ಇರಬೇಕಾಗ್ತದೆ. ಹಾಗಾಗಿ ಆ ಮನಸ್ಸಿದ್ರೆ ಮಾತ್ರ ನಾವು ದಾನ ಮಾಡ್ತೇವೆ, ಬಿಟ್ರೆ ನಮ್ಮ ಹತ್ರ ಇರ್ಲಿಕ್ಕೆ ಎಲ್ಲ ಇರ್ತದೆ, ಅದು ನಮಗೆ ಕೊಡುವ ಮನಸ್ಸು ಇಲ್ಲದಿದ್ರೆ ಅದು ಏನು ಪ್ರಯೋಜನ ಆಗ್ತದೆ. ಹಾಗಾಗಿ ನಾವು ಬಾವಿಯಲ್ಲಿದ್ದ ನೀರಿನಾಗೆ ನೀರು ತೆಗೆದಷ್ಟು ಮತ್ತೆ ಅದು ಆಗ್ತದೆ, ತುಂಬುತ್ತದೆ. ಅದೇ ರೀತಿ ನಾವು ಕೂಡ ನಮ್ಮ ಕೈಯಿಂದ ಆಗುವ ಸಹಾಯವನ್ನು ಮಾಡಿ ಈ ಒಂದು ಸಮಿತಿ ಏನು ಇವತ್ತು ಉದ್ಘಾಟನೆ ಆಯಿತು, ಬಹಳ ಅತ್ಯಂತ ಯಶಸ್ವಿಯಾಗಿ ಆಯಿತು. ಬಹಳ ಸಣ್ಣ ಚೊಕ್ಕವಾದ ಕಾರ್ಯಕ್ರಮ ಇದು. ಇದನ್ನು ಬಹಳ ಇದಕ್ಕೆ ಸಹಕರಿಸಿ ಎಲ್ಲ ಸಂಘಟಕರನ್ನು ಕೂಡ ನಾನು ಅವರಿಗೊಂದು ಆಭಾರಿಯಾಗಿದ್ದೇನೆ. ಹಾಗೆ ಎಲ್ಲರೂ ಇನ್ನು ಮುಂದೆಯೂ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋಣ. ಈ ಒಂದು ನಮ್ಮ ಇವತ್ತು ಏನು ಉದ್ಘಾಟನೆ ಆಯಿತು ಆ ಒಂದು ಸಮಿತಿ ಸದಾ ಶಾಶ್ವತವಾಗಿರಲಿ, ಎಲ್ಲ ಕಡೆಗೆ ಇದು ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯಾದ್ಯಂತ ಇದು ಪಸರಿಸಲಿ. ಆ ದೇವರ ಆಶೀರ್ವಾದವು ಮತ್ತೆ ಅಂಬೇಡ್ಕರ್ ಅವರ ಆಶೀರ್ವಾದವು ನಮಗೆ ಇರಲಿ ಎನ್ನುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಾಗೇಂದ್ರ ಪ್ರಸಾದ್ ಸರ್, ನಿಮಗೆ ವಂದನೆಗಳು. ಮುಂದಕ್ಕೆ ಈ ಒಂದು ಸಮಿತಿಯ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಪ್ರೀತಿ ಮೇಡಮ್, ಈ ಒಂದು ಸಮಿತಿಯ ಉಪಾಧ್ಯಕ್ಷರು, ನಿಮ್ಮ ಅನಿಸಿಕೆಯನ್ನು ನೀವು ವ್ಯಕ್ತಪಡಿಸಬೇಕು. ಈ ಸಮಿತಿ ರಚನೆಯಿಂದ ಎಲ್ಲ ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಆಶಿಸುತ್ತಾ ನಾನು 2 ಮಾತನ್ನು ಎಲ್ಲ ಗಣ್ಯರಿಗೆ, ಹಾಗೆ ನಮ್ಮ ಮುಂದೆ ಆಸೀನರಾಗಿರುವಂತಹ ಎಲ್ಲ ಪೋಷಕರಿಗೆ, ಮಕ್ಕಳಿಗೆ, ಹಾಗೆ ಸಮಿತಿಯ ಸದಸ್ಯರಿಗೆ, ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ, ನಮ್ಮ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಆ ಒಂದು ಲೆಕ್ಕದಲ್ಲಿ ಆರಂಭವಾಗಿರುವಂತಹ ವಿದ್ಯಾನಿಧಿ ಸಮಿತಿ, ಇದಕ್ಕೊಂದು ಎಲ್ಲರೂ ಕೈ ಜೋಡಿಸಿದ್ದಾರೆ. ಇದರ ಉದ್ದೇಶ ಅಂದ್ರೆ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ನಾವು ಪ್ರೋತ್ಸಾಹ ಕೊಡುವುದು, ಅವರಿಗೆ ಒಂದು ಸಹಾಯ ಮಾಡುವುದು. ಈ ಒಂದು ಉದ್ದೇಶ ಈಡೇರಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಇದನ್ನು ನಾನು ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ನಮ್ಮ ಸಹೋದ್ಯ ಮಿತ್ರರುಗಳು, ಇವರು ನನ್ನನ್ನು ಯಾವ ನೆಲೆಯಲ್ಲಿ ಅಧ್ಯಕ್ಷರು ಮಾಡಿದರೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಹೆಚ್ಚಿನ ಮೆಂಬರ್ಗಳ ಗ್ರಂಥಾಲಯದಿಂದ ಮೆಂಬರ್ ಆದ ಕಾರಣ ನಾನು ಮಾಡಬೇಕು ಅಂತ ತಿಳ್ಕೊಳ್ತೇನೆ. ಈಗ ಹಸೆಗೋಳಿಯ ಮುಖ್ಯೋಪಾಧ್ಯಾಯರು ಹೇಳಿದಂತೆ ಯಾವುದೇ ಒಂದು ಕಾರ್ಯಕ್ರಮ ಹಿಡಿದ್ರೆ ಅದನ್ನು ಕೊನೆ ತಲುಪಿಸದೆ ಬಿಡೋದಿಲ್ಲ. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದರೆ, ಸುಮಾರು 43 ವರ್ಷಗಳಿಂದ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇರಲಿಲ್ಲ. ಅದಕ್ಕೆ ಅಧ್ಯಕ್ಷರು ಮತ್ತು ಅದರ ಸದಸ್ಯರು ಬೇರೆ ಇದ್ದರೂ ಕೂಡ ಇದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು ಶ್ರೀ ಯಾದವ್ ಅವರು. ಅದು ಒಂದು ಈಗ ನಮ್ಮ ಕಣ್ಣು ಮುಂದೆ ಇರುವ ನಿದರ್ಶನ. ಅದೇ ರೀತಿ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಸಂಘವನ್ನು ಸ್ಥಾಪಿಸುವುದು ಮುಖ್ಯ ಅಲ್ಲ, ಅದನ್ನು ಮುಂದುವರಿಸುವುದು ಬಹಳ ಮುಖ್ಯ. ಇದು ನೀವು ಅಂಬೇಡ್ಕರ್ ಜೊತೆಗೆ
ವಿದ್ಯಾನಿಧಿಯನ್ನು ಸೇರಿಸಿದಿರಿ. ವಿದ್ಯೆಯೇ ನಿಧಿ ಆಗಬೇಕು, ನಿಧಿ ವಿದ್ಯೆ ಅಲ್ಲ. ಹಾಗಾಗಿ ನೀವು ಮಾಡುವ ಎಲ್ಲ ಪ್ರಯತ್ನಗಳಿಗೆ ನೀವು ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕೆ ಜನರ ಸಹಾಯ, ಹಣದ ಸಹಕಾರ, ಊರಿನವರ ಸಹಕಾರ, ಎಲ್ಲ ಶಾಲಾ ಸಹಕಾರ ಎಲ್ಲ ಸಿಗ್ತದೆ. ಈಗ ಮುಖ್ಯವಾಗಿ ಏನಂತ ಹೇಳಿದರೆ ಈ ಕಟ್ಟಡದ ಶಿಥಿಲಾವಸ್ಥೆ ನೋಡಿದರೆ ಅಥವಾ ಇಲ್ಲಿ ಇರುವ ಮಕ್ಕಳು, ಇದು 9 ಜನ ಇದ್ದಾರೆ, 90 ಜನ ಇರಬೇಕು ಆ್ಯಕ್ಚುಲಿ. 1 ರಿಂದ 4 ತರಗತಿ ಇದ್ದರೂ ಕೂಡ, ಏಕೋಪಾಧ್ಯಾಯ ಶಾಲೆ ಆದರೂ ಕೂಡ ಮಕ್ಕಳ ಸಂಖ್ಯೆ ಬಹಳ ಮುಖ್ಯ. ಒಂದು ಶಾಲೆಯ ಸ್ಟ್ಯಾಂಡರ್ಡನ್ನು ಹೇಗೆ ನೋಡ್ತಾರೆ ಅಂದರೆ, ಅದು ಹೇಗೆ ಅಭಿವೃದ್ಧಿ ಹೊಂದಿದೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಮಕ್ಕಳು ಎಷ್ಟಿದ್ದಾರೆ ಅಂತ ಫಸ್ಟ್ ಕೇಳೋದು. ಈಗ ಪ್ರೈವೇಟಲ್ಲಿ ತುಂಬ ಮಕ್ಕಳಿದ್ದಾರೆ, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ, ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಪ್ರಿಯರು, ಇನ್ಕ್ಲೂಡಿಂಗ್ ನಮ್ಮ ಮಕ್ಕಳು ಕೂಡ. ನಾವು ಇಂಗ್ಲೀಷ್ ಮೀಡಿಯಂ ಕಳಿಸಿ ನಾವು ಬಾಕಿದ್ದವರನ್ನು ಕನ್ನಡ ಮೀಡಿಯಂಗೆ ಹೋಗಿ ಅಂತ ಹೇಳಿದರೆ ಅದು ಸರಿಯಾಗುವುದಿಲ್ಲ. ಆದರೆ ಅದು ಯಾಕೆಂದರೆ ಸಮಾಜದಲ್ಲಿ ಹೇಗೆ ನಡೀತದೆ ಅದರ ಪ್ರಕಾರ ಎಲ್ಲ ಮುಂದುವರಿತದೆ. ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿ, ಅದರಲ್ಲಿ ನಾವು ಇಲ್ಲಿ ಹೆಚ್ಚಿನವರು ಬಡವರು ಇಲ್ಲ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಾರೆ ಅಂದರೆ ಅವರು ಜಾಸ್ತಿ ಫೀಸ್ ಕೊಡ್ತಾರೆ, ಅಲ್ಲಿ ಯಾವುದೇ ಫೆಸಿಲಿಟಿ ಇರೋದಿಲ್ಲ, ಊಟದ ವ್ಯವಸ್ಥೆ ಇರೋದಿಲ್ಲ, ಬ್ಯಾಗ್ ಕೊಡೋದಿಲ್ಲ, ಬುಕ್ ಕೊಡೋದಿಲ್ಲ, ಶೂ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಆದರೆ ಅವರ ತಂದೆ ತಾಯಿ ಕೂಲಿ ಮಾಡಿ ಆದರೂ ಕೂಡ ಇಂಗ್ಲೀಷ್ ಮೀಡಿಯಂ ಕಳಿಸುವವರು ಹೆಚ್ಚಿನವರು ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಸುತ್ತಮುತ್ತ ಬಡವರು ಭಾಳ ಕಡಿಮೆ, ಏನೋ ಭಾರಿ ಲಿಮಿಟೆಡ್ ಜನ ಇದ್ದಾರೆ. ಆದರೆ 43 ಶಾಲೆಗಳಲ್ಲಿ ಕೆಲವರು ಬಡವರು ಇದ್ದೇ ಇರಬಹುದು. ಅದರಲ್ಲಿ ನೀವು ವರ್ಷಕ್ಕೆ ಒಂದು 10 ಮಂದಿಗಾದರೂ ಇಂಥ ಒಂದು ಸಹಾಯ ಮಾಡಿದರೆ ಅದು ನಿಜವಾದ ಸಹಾಯ ಆಗಬೇಕು. ಆದರೆ ಈಗ ಬೆನಿಫಿಟ್ ಕೊಡ್ತಾರೆ ಅಂತ ಹೇಳಿದರೆ ಎಲ್ಲರೂ ಆಧಾರ್ ಸರ್ಟಿಫಿಕೇಟ್ ಕೊಡ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಯಾವ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡುತ್ತಿರೋದು ಹೇಳುವುದು ಭಾರಿ ಇಂಪಾರ್ಟೆಂಟ್. ಅದು ನಿಜವಾದ ಒಂದು ಕಟ್ಟಕಡೆಯ ವ್ಯಕ್ತಿಗೆ, ಕಟ್ಟಕಡೆಯ ವಿದ್ಯಾರ್ಥಿಗೆ ಸಿಕ್ಕಿದರೆ ಅದು ನಿಜವಾದ ಸಹಾಯ ಆಗ್ತದೆ. ಹಾಗಾಗಿ ನೀವು ಅದನ್ನು ಯಾವ ರೀತಿ ನಡೆಸ್ತೀರಿ ಅಂತ ಹೇಳೋದು ನಿಮ್ಮ ಕಮಿಟಿ ಮೇಲೆ ನಡೀತದೆ ಅದು. ಹಾಗೆ ಯಾದವರ ಮೇಲೆ ನಮಗೆ ಭರವಸೆ ಇದೆ, ಅವರು ಗ್ರಂಥಾಲಯದಲ್ಲಾಗಲಿ ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿದರೆ ಅದನ್ನು ಕೊನೆ ತಲುಪಿಸದೆ ಬಿಡುವುದಿಲ್ಲ ಅಂತ ಪ್ರಾಮಾಣಿಕ ವ್ಯಕ್ತಿಯವರು. ಹಾಗಾಗಿ ಎಲ್ರಿಗೂ ಅವರ ಬಗ್ಗೆ, ಅವರ ವರ್ತನೆ ಬಗ್ಗೆ, ಇದರ ಬಗ್ಗೆ ಇದೆ. ಆದರೆ ಇದು ನೀವು ಹಣದ ಸಹಾಯ ಮಾಡ್ತೀರಿ, ಅದು ಯಾವ ರೀತಿ ಮಾಡ್ತೀರಿ, ಅದು ಒಂದು ಸ್ಟೂಡೆಂಟಿಗೆ 1 ವರ್ಷಕ್ಕೆ ಮಾಡಿ ಬಿಟ್ಟರೆ 2ನೇ ವರ್ಷದ ಪರಿಸ್ಥಿತಿ ಏನಂತ ಹೇಳುವಂಥದ್ದು ಬರ್ತದೆ. ಈಗ ಒಂದು ವಿದ್ಯಾರ್ಥಿಗೆ 1 ರಿಂದ 10ನೇ ಕ್ಲಾಸ್ವರೆಗಾದರೂ ಕಂಪ್ಲೀಟ್ ಮಾಡಬೇಕಿದ್ರೆ ನೀವು ಪ್ರತಿ ವರ್ಷ ಆ ಸಹಾಯ ಮುಂದುವರಿಸಿದರೆ ಮಾತ್ರ ಆ ವಿದ್ಯಾರ್ಥಿ ಮುಂದುವರಿಸಲಿಕ್ಕೆ ಸಾಧ್ಯ. ಆದರೆ ನಿಮ್ಮ ಪಾಲಿಸಿ ಯಾವ ಥರ ಅಂತ ಈಗ ನಾವು ಯಾವ್ದವ್ರ ಹತ್ರ ಡಿಸ್ಕಸ್ ಮಾಡುವಾಗ ಅವರು ಹೇಳಿದರು, ನಾವು 1 ವರ್ಷಕ್ಕೆ ಒಂದು ಸ್ಟೂಡೆಂಟ್ ಕೊಟ್ಟರೆ ನೆಕ್ಸ್ಟ್ ಇಯರ್ ಅವರ ಪರ್ಫಾರ್ಮೆನ್ಸ್ ಮೇಲೆ ಅಥವಾ ಬೇರೆ ಸ್ಟೂಡೆಂಟಿಗೆ ಕೊಡ್ತೇವೆ ಅಂತ. ಹಾಗಾಗಿ ನಿಮ್ಮ ಸಹಾಯದಿಂದಲೇ ಆ ಮಗು ಫೀಸ್ ಕಟ್ಟಿ ಶಾಲೆಗೆ ಬಂದಿದ್ದರೆ ಆ ಮಗುವಿನ ಮುಂದಿನ ದಾರಿ ಏನು ಅಂತ ನೀವು ನಿರ್ಧರಿಸಬೇಕಾಗ್ತದೆ. ಅಥವಾ ನೀವು ಒಂದು 10 ಸ್ಟೂಡೆಂಟ್ ಅನ್ನು ಆಯ್ಕೆ ಮಾಡಿದರೆ ಆ 10 ಸ್ಟೂಡೆಂಟಿಗೆ 1 ರಿಂದ 10ನೇ ತರಗತಿಯವರೆಗೆ ಕೊಡೋದು ಸೂಕ್ತ ಅಂತ ನನ್ನ ಒಂದು ಸಲಹೆ. ಅದೇನೇ ಇರಲಿ, ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನಿಮಗೆ ಹಣದ ಸಹಾಯ ಜಾಸ್ತಿ ಬಂದರೆ ನೀವು ಏನಾದರೂ ವ್ಯವಸ್ಥೆ ಮಾಡ್ಬೋದು. ಅದು ನಿಮ್ಮ ಪಾಲಿಸಿಗೆ ಬಿಟ್ಟದ್ದು, ನಾವೇನು ಹೇಳುದಿಲ್ಲ. ಅಧ್ಯಕ್ಷ ಮಾಡಿದ್ದಕ್ಕೆ ನಾನು ನನ್ನ ಸಲಹೆಯನ್ನು ನಾನು ನೀಡಿದ್ದೇನೆ. ಇನ್ನೊಂದು ಮೇಡಮ್ ಹೇಳಿದರು, ನಾವು ಎಲ್ಲ ಗ್ರಂಥಾಲಯದ ಸಿಬ್ಬಂದಿಗಳು ಜಾಸ್ತಿ ಜನ ಇದ್ದಾರೆ, ನಮ್ಮ ಗ್ರಂಥಾಲಯ ಇದೆ ನಮ್ಮಲ್ಲಿ, ಅದಕ್ಕೆ ಏನಾದರೂ ಸಹಾಯ ಮಾಡಬೇಕು. ನಾವು ನಮ್ಮಿಂದ ಕೈಲಾದ ಸಹಾಯ ಮಾಡ್ಬೋದು. ನಮಗೆ ಯಾವ ಸಹಾಯ ಮಾಡಬೇಕಿದ್ರೆ ಯೂನಿವರ್ಸಿಟಿಯ ಒಂದು ಪರ್ಮಿಷನ್ ಅಥವಾ ಅವರ ಒಂದು ಅಷ್ಟು ಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಈಗಾಗಲೇ ನಾವು ಗ್ರಂಥಾಲಯದಿಂದ ಕೆಲವು ಫರ್ನಿಚರನ್ನು ಯೂನಿವರ್ಸಿಟಿ ಕೊಟ್ಟಿದ್ದೇವೆ. ನಮ್ಮ ಹಿಂದಿನ VC ಅವರು ಕೆಲವು ದತ್ತು ಪಡೆದ ಶಾಲೆಗಳಿಗೆ ಕೆಲವು ಸಹಾಯ ಸಹಕಾರಗಳನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿರುವ ಹಳೆಯ ಕಬೋರ್ಡ್ಗಳನ್ನು ನಾವು ಆಲ್ರೆಡಿ ನೀಡಿದ್ದೇವೆ. ನಿಮಗೆ 1-2 ಕಬೋರ್ಡ್ ನಾವು ಕೂಡ ನೀಡ್ಬೋದು. ಆದರೆ ನಾವು ಇದನ್ನು ಯೂನಿವರ್ಸಿಟಿಯ ಗಮನಕ್ಕೆ ತಂದು ಅವರ ಆದೇಶದ ಮೇಲೆಗೆ ನಾವು ಕೊಡಬೇಕಾಗ್ತದೆ. ನಾವು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದು ಸಾಧ್ಯ ಇಲ್ಲದ್ರೆ ನಮ್ಮ ಸ್ಟಾಫ್ ಎಲ್ಲ ಸೇರಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ನಾವು ಡಿಸ್ಕಸ್ ಮಾಡಿ ನಿಮಗೆ ಅದನ್ನು ಕನ್ವೆ ಮಾಡ್ತೇವೆ. ಇನ್ನು ಅಂಬೇಡ್ಕರ್ 70 ವರ್ಷಗಳ ಹಿಂದೆ ನಮ್ಮ ಸಂವಿಧಾನವನ್ನು ಬರೆದರೂ ಕೂಡ ಈ 70 ವರ್ಷಗಳ ನಂತರ ಕೂಡ ಅದು ನಮ್ಮಲ್ಲಿ ಪ್ರಸ್ತುತ ಆಗಿದೆ, ಸದಾಕಾಲ ಅದು ಪ್ರಸ್ತುತ. ಅದು ಇನ್ನೂ ಕೂಡ ಕೆಲವು ದೇಶಗಳಲ್ಲಿ ಸಂವಿಧಾನ ಚೇಂಜ್ ಆಗ್ತದೆ, ಅವರ ಕಾನ್ಸ್ಟಿಟ್ಯೂಷನ್ ಚೇಂಜ್ ಆಗ್ತದೆ. ನಮ್ಮಲ್ಲಿ ಹಾಗೆ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂದರೆ ಅವರು ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಅದನ್ನು ಬರೆದಿದ್ದಾರೆ. ಅದು ಇನ್ನೂ 100 ವರ್ಷಗಳ ಕಾಲ ಅದೇ ಇರ್ತದೆ. ಏನು ಚಿಕ್ಕ ಪುಟ್ಟ ಬದಲಾವಣೆಗಳಾಗಿರ್ಬೋದು, ತಿದ್ದುಪಡಿಗಳಾಗಿರ್ಬೋದು, ಅದು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಕಾಲ ಸಮಯಕ್ಕೆ ಅನುಸಾರವಾಗಿ ನಮ್ಮ ಹಿತಚಿಂತನೆಗಳಿಗೆ ಅಂದಿನ ಸರ್ಕಾರದ ಹಿತಚಿಂತನೆಗಳಿಗೆ ಅನುಗುಣವಾಗಿ ಅವರು ಮಾಡ್ತಾರೆ. ಅದೇನು ದೊಡ್ಡ ಚೇಂಜ್ ಅಲ್ಲ. ಆದರೆ ಕೆಲವೊಂದು ಉದಾಹರಣೆಗೆ ಹೇಳಿದರೆ ಪಾಕಿಸ್ತಾನದಲ್ಲಿ ಅವರು ತಮ್ಮ ಸಂವಿಧಾನವನ್ನೇ ಸಮುದ್ರಕ್ಕೆ ಎಸೆದು ಬೇರೆ ಸಂವಿಧಾನ ಮಾಡಿದ್ದಾರೆ. ಅಂಥ ಪರಿಸ್ಥಿತಿ ನಮ್ಮಲ್ಲಿ ಆಗಲಿಲ್ಲ. ಯಾಕೆಂದರೆ ಅಂಥ ಒಬ್ಬ ವ್ಯಕ್ತಿ ಅದನ್ನು ಬರೆದಿದ್ದಾರೆ. ಹಾಗಾಗಿ ಅವರಿಗೆ ನನ್ನೊಂದು ಕಳಕಳಿ ಏನಂದರೆ ಇನ್ನೊಂದು ಭಾರತ ರತ್ನ ಕೊಡಬೇಕು. ಯಾಕಂದರೆ ನಮ್ಮಲ್ಲಿರುವ ಯಾವುದೇ ಬೈಬಲ್ ಇರ್ಬೋದು ಅಥವಾ
ಯಾವುದೇ ಗೀತೆ ಇರಬಹುದು, ಅದಕ್ಕಿಂತ ಶ್ರೇಷ್ಠ ಗ್ರಂಥವನ್ನು ನಮ್ಮ ಇದಕ್ಕೆ ನೀಡಿದ ಕಾರಣ ಅದು ಇಂದು ಕೂಡ ಪ್ರಸ್ತುತವಾಗಿದೆ ಹಾಗೂ ಅದು ನಮ್ಮ ಗೈಡಿಂಗ್ ಫೋರ್ಸ್ ಆಗಿದೆ. ಹಾಗಾಗಿ ಅವರು ಇನ್ನೊಂದು ಭಾರತ ರತ್ನ ಪಡೆಯಲು ಕೂಡ ಅಮೂಲ್ಯ ಭಾರತ ರತ್ನ ನೀಡಿದ ಕಾರಣ ಇನ್ನೊಂದು ಭಾರತ ರತ್ನ ಪಡೆಯಲು ಕೂಡ ಅವರು ಅರ್ಹರು. ಇದು ಏನೇ ಇರಲಿ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ, ನಿಮಗೆ ಈ ಊರಿನ ಎಲ್ಲ ಸಹಕಾರ ಸಿಗಲಿ. ನನ್ನ ಒಂದು ಆಸೆ ಏನೆಂದರೆ, ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುವುದು. ಅದು ಯಾವಾಗ ಆಗ್ತದೆ ಆಗ ತನ್ನಂತಾನೇ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಈಗ ಎಲ್ರಿಗೂ ಇಂಗ್ಲೀಷ್ ಮೋಡಿ ಇದೆ. ಹಾಗಾಗಿ ನನ್ನ ಒಂದು ಕಳಕಳಿ ಏನೆಂದರೆ, ಇವತ್ತು MLA ಅವರು ಬರಲಿಲ್ಲ, ಇಲ್ಲದ್ರೆ ನಾನು ಅವರಿಗೋಸ್ಕರ ಒಂದು ರಿಕ್ವೆಸ್ಟ್ ಮಾಡಬೇಕಂತಿದ್ದೆ. ಯಾಕಂದರೆ 1ನೇ ತರಗತಿಯಿಂದಲೇ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಆದರೂ ಇಂಟ್ರೊಡ್ಯೂಸ್ ಮಾಡಿದರೆ ಆ ಶಾಲೆಯಲ್ಲಿ ಅದು ಬರಲಿಕ್ಕೆ ಚಾನ್ಸಸ್ ಉಂಟು. ಹಾಗಾಗಿ ಅಂಥ ಒಂದು ಪ್ರಯತ್ನಕ್ಕೆ ನೀವು ಕೂಡ ಒಂದು ಕೈ ಜೋಡಿಸಬೇಕು. ನೀವು ಮಾಡಿದರೆ, ನಿಮ್ಮಂಥ ಸಂಘ ಸಂಸ್ಥೆಗಳು ಮಾಡಿದರೆ ಅದಕ್ಕೆ ವೇಟೇಜ್ ಜಾಸ್ತಿ ಇರ್ತದೆ. ಅವರು ಮಾಡ್ತಾರೆ, ಒಂದು ಪ್ರಯತ್ನ ಆದರೂ ಮಾಡೋದು. ಉದಾಹರಣೆಗೆ 1-2 ಸ್ಕೂಲ್ಗಳಲ್ಲಿ ಮಾಡಿ ಅದನ್ನೊಂದು ಟ್ರಯಲ್ ಬೇಸಿಸ್ ಮೇಲೆ ಅದನ್ನು ನಡೆಸಿ ಹೇಗೆ ಅದು ಸಕ್ಸಸ್ ಆಗ್ತದೆ ಅಂತ ಒಂದು ಪ್ರಯತ್ನ ಮಾಡ್ಬೋದು. ಹಾಗಾಗಿ ಇಂಥ ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆ ಇರ್ಬೋದು, ಅಲ್ಲಿ ಇನ್ನೊಂದು ಅಟ್ಲೀಸ್ಟ್ ಒಂದು ಅತಿಥಿ ಉಪನ್ಯಾಸಕನಾದರೂ ಕೊಡಬೇಕು. ಈಗ ಅವರು ರಜೆ ಹೋದ ಪಕ್ಷದಲ್ಲಿ ಅಥವಾ ಅವರು ಇಲ್ಲದೇ ಪಕ್ಷದಲ್ಲಿ ಸ್ಕೂಲ್ ನಡೆಸುವುದು ಹೇಗೆ ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ. ಈಗ ನಮ್ಮಂಥ ಗ್ರಂಥಾಲಯದಲ್ಲಿ 10, 15, 25 ಜನ ಇದ್ದರೆ ಒಬ್ಬರಲ್ಲದೆ ಒಬ್ಬರು ನೋಡಿಕೊಳ್ತಾರೆ. ಆದರೆ ಇಂಥ ಸ್ಕೂಲ್ಗಳ ವ್ಯವಸ್ಥೆ ಏನು? ನೀವು ಮಕ್ಕಳಿಗೆ ಸಹಕಾರ ಮಾಡ್ಬೋದು, ಆದರೆ ಅಲ್ಲಿ ಸರಿಯಾದ ಟೀಚರ್ಸ್ ಇಲ್ಲ ಇದ್ದರೆ, ಸರಿಯಾದ ಪಾಠ ಪ್ರವಚನ ನಡೆಯದಿದ್ದರೆ ಆ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನವಾಗ್ತದೆ. ಹಾಗಾಗಿ ನೀವು ಇದರ ಬಗ್ಗೆಯನ್ನು ಕೂಡ ಸ್ವಲ್ಪ ನಿಮ್ಮ ಸಂಘ ಸಂಸ್ಥೆಗಳ ಮೂಲಕ ಅದಕ್ಕೆ ಸಂಬಂಧಪಟ್ಟ ಮ್ಯಾನೇಜ್ಮೆಂಟ್ ಇರ್ತದಲ್ಲ, ಸ್ಕೂಲಲ್ಲಿ ಯಾರು ಇರ್ತದಲ್ಲ, ಅವರಿಗೆ ನೀವು ಸಲಹೆ ಸೂಚನೆಯನ್ನು ನೀಡಿ ಇಂಥ ಇದು ವಿದ್ಯಾಸಂಸ್ಥೆಗಳನ್ನು ಸ್ವಲ್ಪ ಶಕ್ತಿಯುತವಾಗಿ ಮಾಡಿದರೆ ಅದು ಅಟ್ಲೀಸ್ಟ್ ಮುಂದಿನ ವರ್ಷಗಳಲ್ಲಿ ಆದರೂ ಕೂಡ ಒಳ್ಳೆಯ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಿ ಅವರ ನಂಬರ್ ಜಾಸ್ತಿಯಾಗಿ ಒಂದು ಒಳ್ಳೆಯ ಸ್ಕೂಲ್ ಆಗುವಂಥ ಅವಕಾಶ ಇದೆ. ಏನೇ ಇರಲಿ, ಈ ಯಾದವರು ಈ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ಈ ಮಕ್ಕಳ ಆ ಒಂದು ನೆನಪು ನಮಗೆ ಮರುಕಳಿಸುವಂತೆ ಮಾಡಿತ್ತು. ನಾವು ಭಾಳ ವರ್ಷಗಳಿಂದ ಇಂಥ ಸ್ಕೂಲಿಗೆ ಹೋಗಿರಲಿಲ್ಲ. ಆ ಒಂದು ಸಣ್ಣ ಮಕ್ಕಳನ್ನು ನೋಡುವ ಒಂದು ಅವಕಾಶ ಕೂಡ ಸಿಕ್ಕಿತ್ತು. ಹಾಗಾಗಿ ಅವರ ಈ ಪ್ರಯತ್ನದಲ್ಲಿ ನಿಮ್ಮ ಎಲ್ಲರ ಸಹಕಾರದಿಂದ ಇನ್ನೂ ಕೂಡ ಈ ವಿದ್ಯಾನಿಧಿ ಈ ಕಮಿಟಿಯು ಜಾಸ್ತಿ ಬೆಳೀಲಿ, ಜಾಸ್ತಿ ವಿದ್ಯಾರ್ಥಿಗಳಿಗೆ ಅದು ಮುಟ್ಟುವಂತಾಗಲಿ, ಅವರಿಗೆ ಸಹಕಾರ ಸಿಗಲಿ, ಅವರ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಒಂದು ಅನುವು ಮಾಡಿಕೊಡಲಿ ಅಂತ ಆಶಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕು ಇವತ್ತು ಈ ಒಂದು ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ನಡೆದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಂಥಪಾಲಕರು ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಎಂ ಪುರುಷೋತ್ತಮ್ ಗೌಡ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹಾಗೆ ಈ ಶಾಲೆಯ ಪರವಾಗಿ ಹಾಗೆ ಈ ಊರಿನ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆಗೈದು ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತಹ ಶ್ರೀಮತಿ ರೆಹಾನಾ CRP ಕೊಣಾಜೆ ಕ್ಲಸ್ಟರ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪಂಚಾಯತ್ ಅಧಿಕಾರಿಯಾಗಿರುವಂತಹ ಶ್ರೀಯುತ ಮುತ್ತಪ್ಪಡಿ ಇವರು ಕೂಡ ಆಗಮಿಸಿದ್ರು. ಅವರು ಈಗಾಗಲೇ ಈ ಸಭೆಯಿಂದ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ದಯಾನಂದ್ ಸರ್ ಅವರು ವಿದ್ಯೋದಯ ಶಾಲೆ ಅಸೇಗೋಳಿ ಇವರು ಕೂಡ ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಚಂದ್ರಿಕಾ ಇವರು ಕೂಡ ಈ ಸಭೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಚಂದ್ರಶೇಖರ್ CH ಉಚ್ಚಿಲಗುಡ್ಡೆ ಶಾಲೆ ಇವರು ಸಹ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಸೇರಿರುವಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ ಅವರ ಪೋಷಕರಿಗೂ ಹಾಗೆ ಈ ಶಾಲೆಯ ಅಂಗನವಾಡಿಯ ಕಾರ್ಯಕರ್ತೆ ಅವರಿಗೂ ಕೂಡ ಹಾಗೆ ಈ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಹಾಗೆ ಸೇರಿರುವಂತಹ ಎಲ್ಲ ನಾಗರಿಕರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದೇ ಥರ ಈ ಒಂದು ಕಾರ್ಯಕ್ರಮಕ್ಕೆ ಹೊಸ ಕುರಲ್ ಚಾನೆಲ್ನವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಆಶಿಫ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯವಾಗಿರುವುದು ಸ್ಥಳಾವಕಾಶ. ಈ ಸ್ಥಳಾವಕಾಶವನ್ನು ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ
ವಿದ್ಯಾರ್ಥಿಗಳು ಶಿಕ್ಷಕ ವೃಂದ ಎಲ್ಲ ಸೇರಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಈ ಸಮಿತಿಯ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.